ಹಾಯ್ ನಮಸ್ತೆ. ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಎಂದಿನಂತೆ ಇಂದು ಕೂಡ ಒಂದು ಪ್ರಚಲಿತ ಸಂಗತಿಯನ್ನು ಇಟ್ಟುಕೊಂಡು ಚರ್ಚೆಯನ್ನು ಮಾಡುವಂಥದ್ದು. ಎಲ್ಲೊಂದು ಕಡೆಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, ಎರಡೂ ಸರ್ಕಾರಗಳಲ್ಲಿ ಯಾರು ಜವಾಬ್ದಾರರು ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಮನೆಯಲ್ಲಿ ಬೇಳೆಕಾಳುಗಳು ಬೇಯಬೇಕಿತ್ತು, ಆದರೆ ಇದನ್ನು ಖರೀದಿಸಲಿಕ್ಕೆ ಹೋದ ಅಂಗಡಿಯಲ್ಲಿ ಬೇಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. 210 ರೂಪಾಯಿಗೆ 1 ಕಿಲೋ ತೊಗರಿಬೇಳೆ ಬಿಕ್ರಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಬಡವರ ಮನೆಯಲ್ಲಿ ಈ ಒಂದು ತೊಗರಿಬೇಳೆ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಯಾವುದನ್ನು ಕೂಡ ಮುಟ್ಟುವಂಥ ಪರಿಸ್ಥಿತಿ ಇಲ್ಲ. ಹಾಗಾದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿರಬೇಕಿದ್ರೆ ರಾಜಕೀಯ ಪಕ್ಷಗಳು ಅಥವಾ ಕೇಂದ್ರ ಅಥವಾ ರಾಜಕೀಯ ಸರ್ಕಾರದ ಹೊಣೆಗಾರಿಕೆ ಏನು ಮತ್ತು ಅವರ ಹೊಣೆಗಾರಿಕೆಯನ್ನು ಯಾವ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಬೇಕು. ಎರಡು ಪ್ರಮುಖ ಪಕ್ಷಗಳ ಪ್ರತಿನಿಧಿಗಳು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದಿಂದ ಕೊಳಕೆಬೈಲ್ ಕಿಶನ್ ಹೆಗಡೆ ಅವರಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಠ ರತ್ನಾಕರ್ ಹೆಗಡೆ ಅವರು ಬಿಜೆಪಿ ಪಕ್ಷದಿಂದ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಾನು ಮಠ ರತ್ನಾಕರ ಹೆಗಡೆ ಅವರಲ್ಲಿ ಕೇಳಬೇಕು. ನರೇಂದ್ರ ಮೋದಿ ಅವರು ಹೇಳಿದರು, ನಾ ಕಾವುಂಗ ನಾ ಖಾನೇದುಂಗ ಅಂತ. ನನಗನ್ನಿಸ್ತಾ ಇದೆ ಪರಿಸ್ಥಿತಿ ಹಾಗೆ ಆಗಿದೆ. ಈಗ ಯಾರಿಗೂ ತಿನ್ನಲಿಕ್ಕೆ ಆಗ್ತಾ ಇಲ್ಲ. ತೊಗರಿ ಬೇಳೆ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಯಾವುದನ್ನು ಕೂಡ ಮುಟ್ಟುವಂಥ ಪರಿಸ್ಥಿತಿ ಇಲ್ಲ. ಇದು ಹೇಗೆ, ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಎಲ್ಲ ಕಡೆಗಳಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, ಮೋದಿಯವರು 2 ಅವಧಿಯ UPA ಸರ್ಕಾರದ ನಂತರ ಪ್ರಥಮವಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆವಾಗ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೇನೆ ಎಂಬ ಕಾರಣಕ್ಕಾಗಿ ನಿಮ್ಮ ಹಿಂದಿಯ ಡೈಲಾಗನ್ನು ಹೇಳಿದ್ದಾರೆ. ದಾಲ್ ಹೇಳಿದಲ್ಲ. ಈ ದಾಲ್ಗಳ ಬಗ್ಗೆ ನೋಡಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮುಖಾಂತರ ನೀವು ಅಕ್ಕಿ, ಗೋಧಿ, ಜೋಳ, ರಾಗಿ ಇದನ್ನೆಲ್ಲ ನಾವು ಡೈರೆಕ್ಟ್ ಕಂಟ್ರೋಲು ನಮ್ಮ ಕೇಂದ್ರ ಸರ್ಕಾರ ಬರ್ತೀವಿ. ಇವನ್ ಶುಗರ್ ಕೂಡ ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ ಅಂತ ತುರ್ತು ಪರಿಸ್ಥಿತಿಗಳಲ್ಲಿ ಅವರು ಅದನ್ನು ಕಂಟ್ರೋಲ್ ತಗೊಂಡು ಕ್ರಮ ಉಂಟು. ಆದರೆ ದ್ವಿದಳ ಧಾನ್ಯಗಳನ್ನು ನೇರವಾಗಿ ಕೇಂದ್ರ ಸರ್ಕಾರ ತನ್ನ ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವುದು ಸ್ವಲ್ಪ ಅದರ ವ್ಯಾಪ್ತಿಗೆ ಹೊರತಾಗಿ ಉಂಟು ಅಂತ ನನ್ನೊಂದು ಅನಿಸಿಕೆ. ಸಾಧಾರಣವಾಗಿ ಇದೆಲ್ಲ ರಾಜ್ಯಗಳ ಈ ದ್ವಿದಳ, ಅದು ತೊಗರಿಬೇಳೆ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಹೆಸರು ಬೇಳೆ ಇರ್ಬೋದು, ಅಥವಾ ಬೇರೆ ಕಾಳುಗಳು ಯಾವುದೇ ಇರ್ಬೋದು, ಇದೆಲ್ಲ ರಾಜ್ಯಗಳ ವ್ಯಾಪ್ತಿಗೆ ಬರುವಂಥ ವಿಚಾರಗಳು. ಇವತ್ತು ದೇಶಾದ್ಯಂತ ಹಾಹಾಕಾರ ಎತ್ತಿದೆ. ನಿಜವಾಗಿಯೂ 20 ರಿಂದ 40 ರೂಪಾಯಿ ಸಿಗಬೇಕಾದಂಥ ತೊಗರಿಬೇಳೆ ಈ ಹಿಂದೆ ಒಂದು ಸರಿ ಕೂಡ ಈ ತೊಗರಿ ಬೆಳೆಗೆ 78 ರೂಪಾಯಿ ಇದ್ದಂಥ ತೊಗರಿ ಬೇಳೆ 210ಕ್ಕೆ ಹೋಗಿದೆ. ಇದರ ಕಾರಣ ಏನಂದರೆ, ತೊಗರಿಬೇಳೆ ಬೆಳೆದದು ಕಡಿಮೆ ಆಗಲಿರಲ್ಲ, ಆ ರೀತಿ ಏನಲ್ಲ. ನಮ್ಮ ದೇಶದಲ್ಲಿ ಎಲ್ಲ ಅತ್ಯಂತ ದೊಡ್ಡ ಪಿಡುಗು ಕಾಳಸಂತೆಕೋರರು. ಎಲ್ಲವನ್ನ ದಾಸ್ತಾನು ಮಾಡಿಕೊಳ್ತಾರೆ, ಅಕ್ರಮವಾಗಿ ದಾಸ್ತಾನು ಮಾಡಿಕೊಳ್ತಾರೆ. ಅಕ್ರಮವಾಗಿ ದಾಸ್ತಾನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವುದಿಲ್ಲ. ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡದಿದ್ದಾಗ ವಿಪರೀತವಾಗಿ ಜನರಿಗೆ ತೊಗರಿಬೇಳೆ ಭಾಳ ನಮ್ಮ ಈ ಕಡೆನೂ ನಾವು ಯಾರು ಇದಕ್ಕೆ ಜವಾಬ್ದಾರಿ, ಯಾರು ಕಾಳಸಂತೆಕೋರರನ್ನು ನಿಭಾಯಿಸಬೇಕಾದವರು ಯಾರು, ನಿಯಂತ್ರಿಸಬೇಕಾದವರು ಯಾರು? ಅದನ್ನು ಮೊದಲೇ ಹೇಳಿದೆ ನೋಡಿ, ದ್ವಿದಳ ಧಾನ್ಯಗಳ ವ್ಯಾಪ್ತಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಾಗಿ ಬರುವುದಿಲ್ಲ, ಅದನ್ನು ರಾಜ್ಯ ಸರ್ಕಾರಗಳೇ. ನಾನು ಕರ್ನಾಟಕ ಒಂದನ್ನೇ ದೂಷಿಸುವುದಿಲ್ಲ, ಇತರ ರಾಜ್ಯ ಸರ್ಕಾರಗಳಿಗೆ ಕೂಡ ಇದು ಈ ಒಂದು ತೊಗರಿಬೇಳೆ ರೇಟ್ ಎಲ್ಲ ದೇಶವ್ಯಾಪಿ ರೇಟ್ ಆಗಿದೆ. ಕರ್ನಾಟಕದಲ್ಲಿ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತ ಮೇಲೆ ಕೇಂದ್ರ ಸರ್ಕಾರ ಅನೇಕ ಕಡೆ ತನ್ನ ವ್ಯಾಪ್ತಿಯಲ್ಲಿ ಕೇಂದ್ರ ಆಡಳಿತ ಪ್ರದೇಶಗಳಿರ್ಬೋದು ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಕಾಳಸಂತೆಕೋರರನ್ನ ಮುಟ್ಟುಗೋಲು ಹಾಕುವಂಥದ್ದು, ದಾಸ್ತಾನನ್ನು ವಶಪಡಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡಿದ ಮೇಲೆ ಕರ್ನಾಟಕದಲ್ಲಿ ಕೂಡ ಸುಮಾರು ಕೆಲವು ಲಕ್ಷ ಕ್ವಿಂಟಾಲ್ಗಳಷ್ಟು ತೊಗರಿ ಬೆಳೆಯನ್ನ ಈ ತರ ಕಿಶನ್ ಹೆಗಡೆ ಅವರು ಹೇಳ್ತಾ ಇದ್ದಾರೆ ದ್ವಿದಳ ಧಾನ್ಯಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಕೆಲವೊಂದು ಕಡೆಯಲ್ಲಿ ಇದನ್ನು ರಾಜ್ಯ ಸರ್ಕಾರಗಳು ಮಾಡಬೇಕಿತ್ತು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅವರು ಹೇಳಿದ್ದು ಅಕ್ಷರಶಃ ಸತ್ಯ, ಆದರೆ ಅರ್ಧ ಸತ್ಯ. ಅದು ಹೇಳಿದ ಬಹುಶಃ ಸಿಟ್ಟಾಗಬಹುದು. ಬಿಜೆಪಿಯವರ ಅರ್ಧ ಸತ್ಯದ ಅದನ್ನ ಪರಂಪರೆಯನ್ನೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಹೆಗಡೆ ಅವರು. ತಪ್ಪಿಲ್ಲ ಬಿಡಿ, ಅದರಲ್ಲಿ ನಾವು ಹೊಸತನ್ನ ಹುಡುಕ್ಲಿಕ್ಕೆ ಆಗುದಿಲ್ಲ. ಸತ್ಯ, ಅರ್ಧ ಸತ್ಯ. ಬೆಲೆ ಕಂಟ್ರೋಲ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು ರಾಜ್ಯಕ್ಕೂ ಸಂಬಂಧಪಟ್ಟಿದ್ದಲ್ಲ, ಅದು ನೇರವಾಗಿ ಎಲ್ಲ ಇಡೀ ದೇಶದೆಲ್ಲೆಡೆ ಆಗುವಾಗ ಯಾವುದೇ ಒಂದು ವ್ಯವಸ್ಥೆ ಆಗುವ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ದಾಲ್ ಚಾವಲ್ನ ಇವತ್ತೇನು ವಿಷಯ ಇದೆ, ಇದು ನನಗೇನು ಇದು ಅದು ವಿಶೇಷ ಆಗಿ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ 1 ವರ್ಷ 3 ತಿಂಗಳಲ್ಲಿ ಈ ಅವಧಿಯಲ್ಲಿ ಈ ಸರ್ಕಾರ ಮಾಡಿದ್ದು ಬಹುಶಃ ತಾವು ಗಮನಿಸಬಹುದು. ಇವತ್ತು ಬೇಳೆಕಾಳುಗಳಿಗೆ ಈ 1.5 ತಿಂಗಳಿಂದ ಈ ಪರಿಸ್ಥಿತಿ ದುಸ್ಥಿತಿ ಬಂದಿದೆ. ಇವರು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಸಿಮೆಂಟಿನ ಬೆಲೆ 280 ರೂಪಾಯಿ ಇದ್ದ ಸಿಮೆಂಟಿನ ಬೆಲೆ 400 ಚಿಲ್ಲರೆಗೆ ಬಂತು. ಸಿಮೆಂಟ್ ಕಾಳಸಂತೆಕೋರರಲ್ಲ, ಸಿಮೆಂಟ್ ಕಾರ್ಖಾನೆ ಮಾಲೀಕರಿಗೆ ಇವತ್ತು ಯಾವುದೇ ಲಗಾಮಿಲ್ಲ. ಅದು ನೇರವಾಗಿ ಕೇಂದ್ರ ಸರ್ಕಾರದ ಅದಿಂದಲ್ಲಿ ಬರ್ತಕ್ಕಂಥ ಸಿಮೆಂಟ್ ದಂಧೆ ಇವತ್ತು 280 ರೂಪಾಯಿಗೆ ಬಡ ಜನಸಾಮಾನ್ಯ ಸಿಮೆಂಟ್ ದೊರಕ್ತಿದೆ. ಸಿಮೆಂಟ್ ಇವತ್ತು 400 ಚಿಲ್ಲರೆ, 430, 440, 420 ರೂಪಾಯಿಗೆ ಬಂತು.
ಮಧ್ಯವರ್ತಿಗಳು ದುಡ್ಡು ಮಾಡ್ಕೊಂಡಿಲ್ಲ, ನೇರವಾಗಿ ಕಾರ್ಖಾನೆ ಮಾಲೀಕರು ದುಡ್ಡು ಮಾಡ್ಕೊಂಡ್ರು. ಓಕೆ. ಇವತ್ತು ಚುನಾವಣೆಗೆ ಹಣ ಫಂಡ್ ಮಾಡಿದಂತ ಕಾರ್ಖಾನೆ ಮಾಲೀಕರು ಇವತ್ತು ಇದು ಅದೇ ಲಾಬಿ, ಅದೇ ತರದ ಕಾಳಸಂತೆಗೋರರ ಲಾಬಿ. ಅದು ಬಿಜೆಪಿ ಪಕ್ಷಕ್ಕೆ ಹಣ ನೀಡಿದಂತ ಕೇಂದ್ರ ಸರ್ಕಾರ ಬರ್ಲಿಕ್ಕೆ ಕಾರಣೀಭೂತರಾದಂತ ವ್ಯಾಪಾರಿ ವರ್ಗಕ್ಕೆ ಇವತ್ತು ಲಾಭ ಮಾಡಿಕೊಡುವುದು. ಇದರಿಂದ ರೈತ ಉದ್ಧಾರ ಆಗ್ಲಿಲ್ಲ. ನೀವೆಲ್ಲೂ ನೀವು ಹೇಳ್ತಾ ಇರೋದು ಕಾಳಸಂತೆಕೋರರೆಲ್ಲ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ, ಬೆಂಬಲಿಸಿದ್ದರಿಂದನೇ ಈ ಪರಿಸ್ಥಿತಿ ಬಂದಿದ್ದು. ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕಾಗಿ ಇವತ್ತು ಇವರ ಏನು ಕೈ ಎತ್ತಿ ಕೊಟ್ಟಿದ್ದಾರೆ ಅಂತಕ್ಕಂಥ ಇವರು ಟೈಡ್, ಹ್ಯಾಂಡ್ಸ್ ಆರ್ ಟೈಡ್. ಇದರ ಬಗ್ಗೆ ನಾನು ಕೇಳಬೇಕು. ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 5ಕ್ಕೆ ಒಂದು ಸುತ್ತೋಲೆಯನ್ನು ಹೊರಡಿಸಿತು. ಯಾರ್ಯಾರು 2,000 ಕ್ವಿಂಟಲ್ಗಿಂತ ಹೆಚ್ಚು ಯಾರ್ಯಾರು ತಮ್ಮ ಬಳಿ ಜಮೆ ಮಾಡಿಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಮುಟ್ಟುಗೋಲು ಹಾಕೊಳ್ಳಿ ಅಂತ ಹೇಳಿ ರಾಜ್ಯಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಆ ನಂತರ ಎಲ್ಲ ಕಡೆಗಳಲ್ಲಿ ರೈಡ್ ಆಯಿತು. ಆ ನಂತರ ಕಳೆದ ತಿಂಗಳಿನಲ್ಲಿ, ಯಾವಾಗ ಈ ತಿಂಗಳ ಅಕ್ಟೋಬರ್ 19ಕ್ಕೆ ಮತ್ತೊಂದು ಸುತ್ತೋಲೆಯನ್ನು ಹೊರಡಿಸಿದೆ. ಬಿಗ್ ಬಜಾರ್ ಇರ್ಬೋದು, ಯಾವುದ್ಯಾವುದು ಹೈಪರ್ ಮಾರ್ಕೆಟ್ಗಳಿವೆ, ಎಲ್ಲದರ ಮೇಲೆ ಕೂಡ ರೈಡ್ ಆಗಬೇಕು ಅನ್ನೋದನ್ನು ಹೇಳಿತು. ಇದು ಇಷ್ಟು ವಿಳಂಬವನ್ನು ಯಾಕೆ ಮಾಡಿದ್ರು? ಎಲ್ಲೋ ಒಂದು ಕಡೆಯಲ್ಲಿ ಕೋಟೆ ಲೂಟಿ ಆದಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು, ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ರೀತಿಯಲ್ಲಿ ಆಯ್ತಲ್ಲ ಇದು? ಈ ಖಂಡಿತ ಇಲ್ಲ. ಈಗ ಸರ್ಕಾರ ಸೂಕ್ತ ಕಾಲದಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಂಡಿದ್ದು ನನಗೆ ಅನಿಸ್ತಾ ಉಂಟು. ಸೆಪ್ಟೆಂಬರ್ 5ರಲ್ಲೇ ಈ ಕ್ರಮವನ್ನು ಕೈಗೊಳ್ಳುತ್ತಾ ಇದ್ರೆ ಸೆಪ್ಟೆಂಬರ್ 5 ಇವತ್ತು ನಾವು ಅಕ್ಟೋಬರ್, ಈಗ ದಾಳಿ ಆರಂಭವಾದ್ದು ಸಾಧಾರಣ ಅಕ್ಟೋಬರ್ 15ರಲ್ಲಿ ಅಥವಾ 10ರಲ್ಲಿ ದಾಳಿಗಳು ಆರಂಭವಾಗಿದೆ ದೇಶಾದ್ಯಂತ. ಸೆಪ್ಟೆಂಬರ್ 5ಕ್ಕೆ ಸುತ್ತೋಲೆ ಕಳಿಸಿದ್ದು ಸತ್ಯ ಉಂಟು. ಆದರೂ ಕೂಡ ನಾನು ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಕರ್ನಾಟಕಕ್ಕೆ ಬಂದು ದಾಳಿಗಳನ್ನು ಮಾಡುವಂತಿಲ್ಲ. ಅದೇನು CBIಗೆ ಅವಶ್ಯಕ ಕೊಡುವುದಿಲ್ಲ ಅಥವಾ ಇನ್ನೊಂದು ಕೊಡುವುದಿಲ್ಲ. ಲೋಕಲ್ ಪೊಲೀಸ್ ಮುಖಾಂತರ, ಲೋಕಲ್ ಆಹಾರ ವಿಜಿಲೆನ್ಸ್ ಏನು ಉಂಟು ಸ್ಕ್ವಾಡ್ಗಳ ಮುಖಾಂತರ ಇದನ್ನು ಮಾಡಿಸ್ತಾರೆ. ಇದನ್ನು ಅನುಷ್ಠಾನ ಮಾಡಬೇಕಾದ್ದು, ಕಾರ್ಯರೂಪಕ್ಕೆ ತರಬೇಕಾದದ್ದು ರಾಜ್ಯ ಸರ್ಕಾರಗಳ ಹೊಣೆ ಆಗಿತ್ತು. ಕರ್ನಾಟಕದಲ್ಲಿ ಅಕ್ಟೋಬರ್ ಅಂತ್ಯದವರೆಗೂ ಕೂಡ ಇದರ ಬಗ್ಗೆ ಗಮನವೇ ಹರಿಸಲಿಲ್ಲ. ಆ ಬಗ್ಗೆ ತಮಗೆ ಸಂಬಂಧ ಇಲ್ಲವೆಂಬಂತೆ ಇವತ್ತು ಸರ್ಕಾರ ವರ್ತನೆ ಮಾಡಿತ್ತು. ಖಂಡಿತವಾಗಿ ಈ ಕಾರಣದಿಂದಾಗಿ ಇವತ್ತು ಕರ್ನಾಟಕದಲ್ಲಿ ನಾವು ಅತ್ಯಂತ ಹೀನ ಸ್ಥಿತಿಯನ್ನು ಅನುಭವಿಸುತ್ತಿದ್ದೇವೆ. ನಾನು ನಿಮ್ಮಲ್ಲಿ ಕೇಳಬೇಕು, ರಾಜ್ಯದ ನಾಗರಿಕ ಸರಬರಾಜು ಮತ್ತು ಆಹಾರ ಇಲಾಖೆಗೆ ಇದು ನೇರವಾಗಿ ಸಂಬಂಧಪಟ್ಟಂತ ವಿಚಾರ. ಯಾಕೆ ದಿನೇಶ್ ಗುಂಡೂರಾವ್ ಅವರು ನೇರವಾಗಿ ಆದೇಶವನ್ನು ಕೊಟ್ಟಿಲ್ಲ? ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅವರೇ ಆಗ ಉತ್ತರ ಹೇಳಿದ್ದಾರೆ ಇದಕ್ಕೆ. ಇದು PDS ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಅಲ್ಲ. ತೊಗರಿ ಬೇಳೆ ಅಥವಾ ಯಾವುದೇ ಬೇಳೆ ಕಾಳುಗಳು PDS ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥಲ್ಲ. PDS ಸಿಸ್ಟಮ್ ಅಲ್ಲಿ ಬರ್ತದಕ್ಕೆ ಬಹುಶಃ ರಾಷ್ಟ್ರದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡ್ಕೊಂಡಿರೋದು ಇವತ್ತು ಕರ್ನಾಟಕ PDS ವ್ಯವಸ್ಥೆಯಲ್ಲಿ. ದಟ್ ಟು ಸಹಕಾರಿ ಸಂಘಗಳ ಮುಖಾಂತರ ವ್ಯವಸ್ಥೆ, ಪಡಿತರ ವ್ಯವಸ್ಥೆ ಇರುವುದರಿಂದ ಸಮಾಜದ ಕಟ್ಟ ಕಡೆಯ ಜನರಿಗೂ ಇವತ್ತು ನ್ಯಾಯ ದೊರಕಿಸಿದ್ರೆ ಅದು ಕರ್ನಾಟಕ ಸರ್ಕಾರ ಹೊರತು ಬಿಜೆಪಿ ಸರ್ಕಾರ ಅಲ್ಲ. ಇನ್ನೊಂದು, ಈ ಬೇಳೆಕಾಳುಗಳು ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಬೇಳೆಕಾಳುಗಳು, ಅದರಲ್ಲೂ ತೊಗರಿ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಕೆಲವು ಭಾಗಗಳು ಮತ್ತು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಬೆಳೀತದೆ. ಹೆಚ್ಚಿನ 85%ಕ್ಕೂ ಹೆಚ್ಚಿನ ತೊಗರಿ ಬೇಳೆಗಳು ನೆರೆ ರಾಜ್ಯಗಳಿಂದ ಆಮದಾಗ್ತಕ್ಕಂಥದ್ದು. ನೆರೆ ರಾಜ್ಯದಿಂದ. ನಮ್ಮಲ್ಲಿ ಕನ್ನಡದ ಉದ್ದು ಬಿಟ್ಟರೆ ಬೇರೆ ಯಾವುದಿಲ್ಲ. ತೊಗರಿ ಬೇಳೆಯ ಕಣಜ ಅಂತ ಹೇಳ್ತಾ ಇದ್ದಂತ ಕಲಬುರಗಿಯಲ್ಲಿ ಕೂಡ ಈ ಬಾರಿ ಬೆಳೆ ಕಡಿಮೆ ಆಗಿದೆ. ಅದು ಒಂದು ಪಾರ್ಟ್ ಬಿಟ್ರೆ ಕಲಬುರಗಿ ಅಂದ್ರೆ ನಾರ್ತ್ ಕರ್ನಾಟಕದ 2 ಜಿಲ್ಲೆಗಳಲ್ಲಿ ಸಂಪೂರ್ಣ ಬೆಳೆ ಬರಲ್ಲ. 2 ಜಿಲ್ಲೆಗಳ 8 ತಾಲೂಕುಗಳಲ್ಲಿ ಮಾತ್ರ ತೊಗರಿಯನ್ನು ಬೆಳೀತಾರೆ. ಆ 2 ಜಿಲ್ಲೆಗಳಲ್ಲಿ ಬೀದರ್ನ ಭಾಗಶಃ ಬೆಳೀತಾರೆ. ಒಬ್ರು ವೀಕ್ಷಕರು ಕರೆ ಮಾಡಿದ್ದಾರೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ಮಣಿಪುರ, ಜೋಸೆಫ್ ಕುಂದರ್. ಎಲ್ಲ ದಿನನಿತ್ಯದ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು, ಮಧ್ಯಮ ವರ್ಗದ ಜನ ಪರದಾಡ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಅಂತ ಹೇಳ್ತಿರೋ ಅಥವಾ ಕೇಂದ್ರದ ಸರ್ಕಾರ ಹೊಣೆ ಅಂತ ಹೇಳ್ತಿರೋ? ತಮ್ಮ ಅಭಿಪ್ರಾಯ ಏನು ಸರ್? ನಾವು ಈ ಹಿಂದೆ ಗಮನಿಸುವಾಗ ಕೇವಲ ಒಂದು ನೀರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಿ 2 ಸಲ ಸರ್ಕಾರಗಳನ್ನ ಇದೇ ಬಿಜೆಪಿಯವರು ಇದ್ದಾಗ ಸುಷ್ಮಾ ಸ್ವರಾಜ್ ಅವರು ಹೌದು ಮಾಡಿ ಬರೀ ಒಂದು ನೀರುಳ್ಳಿದ್ದೇ ರಾಜಕೀಯ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಈ ದಿನ ನೀರುಳ್ಳಿ ಬಿಡಿ, ಇದು ಬರೀ ರಾಜ್ಯದಲ್ಲಿ ಆಗಿದ್ದಲ್ಲ, ಇದು ಬಹುಶಃ ರತ್ನಾಕರ್ ಹೆಗಡೆ ಅವರು ಇದ್ದಾರೆ, ಇಡೀ ದೇಶದಲ್ಲಿ ಆಗಿದೆ. ಆದ್ದರಿಂದ ರಾಜ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇದು ಹೆಚ್ಚಾಗಿದ್ದಲ್ಲ, ಈ ದೇಶದಲ್ಲಿ ಆಗಿದೆ. ಮೊನ್ನೆ ನಾವು ನೋಡುವಾಗ ಬಿಹಾರದಲ್ಲಿ ಅಲ್ಲಿ ಎಲ್ಲ 200 ರೂಪಾಯಿ ಆಗಿದೆ ಕೆಜಿಗೆ ತೊಗರಿ ಬೇಳೆಗೆ. ಒಂದು ಧಾನ್ಯಕ್ಕೆ ಆಗಿದ್ದಲ್ಲ, ಎಲ್ಲಾ ಧಾನ್ಯಗಳಿಗೆ ಆದಾಗ ಇದು ಕರ್ನಾಟಕದವರು ಹೋಗಿ ಬಿಹಾರದಲ್ಲಿ, ಗುಜರಾತ್ ಅಲ್ಲಿ, ಡೆಲ್ಲಿಯಲ್ಲಿ ಕಂಟ್ರೋಲ್ ತರಲಿಕ್ಕೆ ಆಗ್ತದಾ? ತರಬೇಕಾದ್ರೆ ಇಡೀ ದೇಶದಲ್ಲಿ ಆದಾಗ, ಅಥವಾ ಇಲ್ಲಿ ಕಡಿಮೆ, ಇಲ್ಲಿ ಇಷ್ಟು ರೇಟ್ ಆಗ್ತಾ ಇರುವಾಗ ಇವ್ರೇನ್ ನಿದ್ರೆ ಮಾಡ್ತಾ ಇದ್ರ? ನಾವು ಇಂಪೋರ್ಟ್ ಮಾಡೋದಾ ಅಥವಾ ಬೇರೆ ಏನ್ ಮಾಡ್ಬೇಕು? ಸರಬರಾಜುಗಳನ್ನ ಜನಕ್ಕೆ ಹೇಗೆ ಕೊಡ್ಬೇಕು, ಇದನ್ನ ಹೇಗೆ ಹತೋಟಿಯಲ್ಲಿ ಇಡ್ಬೇಕಂತ
ಇದು ಏನಂತ ಹೇಳಿದ್ರೆ ಕಾಂಗ್ರೆಸ್ನವರು ಕೂತ್ಕೊಂಡು ಮಾತಾಡ್ತಾರೆ. ಅವ್ರಿಗೆ ನೋಡಿ, ನಾನು ನೋಡಿದ್ದೇನೆ, ನಾನು ಬಿಜೆಪಿಯಲ್ಲಿ ಒಂದು 20 ವರ್ಷ ಕೆಲಸ ಮಾಡಿದ್ದೇನೆ ಹಿಂದೆ. ನನ್ಗೆ ಅವರ ಇದೆಲ್ಲ ಆಳಕ್ಕೆ ಹೋದಾಗ ಗೊತ್ತಾಯ್ತು ಏನು ಅಂತ ಹೇಳಿ. ಇವರು 10 ಜನ ಆದ್ರೂ ಬಾವುಟ ಹಾಚ್ಕೊಂಡು ಇಡೀ ದೇಶವನ್ನೇ ಎತ್ತಿ ಕಟ್ತಾರೆ ಒಂದು ರೇಟಿಗೆ ಏರಿದಾಗ. ಆದ್ರೆ ಈ ಕಾಂಗ್ರೆಸ್ನವ್ರಿಗೆ ಇದು ಇನ್ನು ಬುದ್ಧಿ ಬಂದಿಲ್ಲ. ಅವರು ಇದನ್ನ ಹೋರಾಟಕ್ಕೆ ತಗೊಳ್ಬೇಕಿತ್ತು. ಯಾಕೆ ಈ ರೇಟ್ ಇಷ್ಟು ಜಾಸ್ತಿ ಆಗಿದೆ, ಏನ್ ಮಾಡ್ಬೇಕಂತ ಹೇಳಿ. ಆದ್ರೆ ಕಾಂಗ್ರೆಸ್ನವರು ಇದನ್ನ ಮಾಡ್ತಾ ಇಲ್ಲ. ಏನು ರೇಟ್ ಇರಲಿ ಎಂತದಾದ್ರೆ ನಮಗೇನು ಸಂಬಂಧವೇ ಇಲ್ಲ. ಅವರು ರಾಜ್ಯದಲ್ಲೇ ಸುಖವಾಗಿದ್ದಾರೆ ಈಗ. ಯಾರು? ಕಾಂಗ್ರೆಸ್ಸಿಗರು ಸುಖವಾಗಿದ್ದಾರೆ, ಅವರು ರಾಜ್ಯದಲ್ಲಿ ಸುಖವಾಗಿದ್ದಾರೆ. ಎಸ್ ಎಸ್ ಸರ್, ಓಕೆ, ಧನ್ಯವಾದಗಳು ಸರ್. ತಪ್ಪು ಎಲ್ಲಾದ್ರೂ ಸರಿ. ಎಸ್, ಅವರು ಹೇಳಿದ ಹೋರಾಟ ಯಾಕೆ ಮಾಡ್ತಾ ಇಲ್ಲ ಇದರ ವಿರುದ್ಧ? ಖಂಡಿತ ಅವರು ಹೇಳಿದ ಮಾತು ಅಕ್ಷರಶಃ ಸತ್ಯ, ನಾನು ಅಲ್ಲ ಅಂತ ಹೇಳುವುದಿಲ್ಲ. ಹೋರಾಟದಲ್ಲಿ ಬಹುಶಃ ಈ ವಿಷಯದಲ್ಲಿ ಹೋರಾಟದಲ್ಲಿ ಪಕ್ಷದ ನೆಲೆಯಲ್ಲಿ ನಾವು ನಮ್ಮದು ಕೂಡ ತಪ್ಪಿರಬಹುದು. ನಮ್ಮದಲ್ಲ, ಖಂಡಿತ ನಮ್ಮದೇ ತಪ್ಪಿದೆ, ನಾನು ಒಪ್ಕೊಳ್ತೇನೆ. ಈ ಬೆಲೆ ಏರಿಕೆಯಲ್ಲೂ ನಮ್ಮ ಖಂಡಿತ ಇಲ್ಲ, ಖಂಡಿತ ಬೆಲೆ ಏರಿಕೆಯನ್ನ ಪ್ರತಿಭಟಿಸುವಲ್ಲಿ ನಾವು ಹಿಂದೆ ಬಿದ್ದಿದ್ದು ತಪ್ಪು, ಹೌದು, ಅಲ್ಲ ಅಂತ ನಾನು ಹೇಳುವುದಿಲ್ಲ. ಅದೊಂದು ಜನಸಾಮಾನ್ಯರ ಹೋರಾಟ. ಕಳೆದ ಒಂದು ವಾರದ ಅವಧಿಯಲ್ಲಿ 15 ಕೋಟಿಗಿಂತಲೂ ಅಧಿಕ ಮೌಲ್ಯದ ಲಕ್ಷಾಂತರ ಕ್ವಿಂಟಲ್ ಗಟ್ಟಲೆ ಒಂದು ಮೊತ್ತ ಬೇಳೆಕಾಳುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 15 ಕೋಟಿ. ಅದರಲ್ಲಿ ಬಿಜೆಪಿ ಸರ್ಕಾರದ ಪಾತ್ರ 6 ಕೋಟಿ ರೂಪಾಯಿ ಖಾಲಿ ತೊಗರಿಯನ್ನು ವಶಪಡಿಸಿಕೊಂಡಿದ್ದಾರೆ. ಕಾಳಸಂತೆಗೋರನ್ನ ಕಂಟ್ರೋಲ್ ತರುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿ ಆಗ್ತಾ ಇದೆ. ವಿಳಂಬ ಯಾಕಾಯ್ತು? ವಿಳಂಬ ಅಲ್ಲ, ಯಶಸ್ವಿ ಆಗ್ತಾ ಇದೆ. ಆದ್ರೆ ಪಕ್ಷದ ನೆಲೆಯಲ್ಲಿ ಅವ್ರು ಹೇಳಿದ ಮಾತನ್ನು ಖಂಡಿತ ಗಮನಿಸಬೇಕು, ನಾವು ತಿದ್ದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ಚಿಲ್ಲರೆ ರಾಜಕೀಯ ಮಾಡಬಾರದು ಅಂತಕ್ಕಂಥ ನಿಲುವಿಗೆ ಬದ್ಧರಾದ ಪಕ್ಷ ನಮ್ದು. ಆದ್ರಿಂದ ಅದಕ್ಕೆ ಹೋಗಿಲ್ಲ, ಆದ್ರೆ ಮುಂದೆ ಖಂಡಿತ ಹೋಗಲೇಬೇಕಾಗ್ತದೆ. ಇದು ತಡೀಲಿಕ್ಕಾಗದಂತ ಪರಿಸ್ಥಿತಿ ಬಂದಿದೆ. ಖಂಡಿತ ಪಕ್ಷ ಈ ನಿಟ್ಟಿನಲ್ಲಿ ಜನರ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತದೆ. ಥ್ಯಾಂಕ್ಸ್ ಅವರ ಸಲಹೆಗೆ. ನೀವು ಇದನ್ನ ಚಿಲ್ಲರೆ ಅಂತ ಯಾಕೆ ಹೇಳ್ತೀರಿ? ಇದು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತ ಪ್ರತಿಯೊಬ್ಬ ಜನರಿಗೂ ಸಂಬಂಧಪಟ್ಟಂತ ವಿಚಾರ. ಯಾವುದು ನೈತಿಕ ಪೊಲೀಸ್ಗಿರಿಯ ಬಗ್ಗೆ ಕ್ಲಾಕ್ ಟವರ್ ಅಲ್ಲಿ ಪ್ರತಿಭಟನೆ ನಡೆಯುತ್ತೆ, ರೇವ್ ಪಾರ್ಟಿ ಬಗ್ಗೆ ಪ್ರತಿಭಟನೆ ನಡೆಯುತ್ತೆ, ದಿನನಿತ್ಯ ಏರ್ತಾ ಇರುವಂತಹ ಬೆಲೆ ಬಗ್ಗೆ ಯಾಕೆ ಪ್ರತಿಭಟನೆ ನಡೀತಾ ಇದೆ? ಅದಲ್ಲ ಚಿಲ್ಲರೆ ರಾಜಕೀಯ ಅಂತ ಹೇಳಿ ಸೆನ್ಸಿಟಿವ್ ವಿಷಯ, ಅದನ್ನ ರಾಜಕೀಕರಣಗೊಳಿಸಬಾರದು. ಅವರ ತರ ಯಾವುದೇ ಒಂದು ವಿಷಯವನ್ನ ಬಿಜೆಪಿ ಅವ್ರದ್ದು ಏನು ಕೇಳಿದ್ರೆ ಅವ್ರಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನಂಗೆ ಬಹಳ ಸಂತೋಷ ಆಯ್ತು. ಅವರು ಪಕ್ಷಾತೀತವಾಗಿ ಮಾತಾಡಿದ್ರು, ನಮಗೂ ಹೊಡೆದ್ರು, ಬಿಜೆಪಿ ಅವ್ರಿಗೂ ಹೇಳಿದ್ರು. ನಂದೇನು ಅವ್ರನ್ನ ನಾನು ಇದು ಮಾಡಿ ಹೇಳ್ತಾ ಇಲ್ಲ, ಬಹಳ ಸ್ಪಷ್ಟವಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಅವರು. ಯಾಕಂತ ಹೇಳಿದ್ರೆ ಯಾವುದೇ ಸಣ್ಣ ವಿಷಯಗಳು ಕೆಲಸೊತ್ತಿ ಕೈ ಮೀರಿ ಹೋಗ್ತದೆ ಅಂತ ಸಂದರ್ಭದಲ್ಲಿ ಅದು ಕಾಲಾವಕಾಶ ನೀಡಬೇಕು. ಒಂದು ಆಳುವ ಸರ್ಕಾರಕ್ಕೆ ಕಾಲಾವಕಾಶ ನೀಡದೆ ಯಾವುದೇ ಒಂದು ಇದಂತೆ ಮಾತಾಡೋದು ತಪ್ಪಾಗ್ತದೆ. ಆ ನಿಟ್ಟಿನಲ್ಲಿ ಉತ್ತರದಲ್ಲಿ ನಾನು ಹೇಳ್ಬಹುದು, ಆಳುವ ಪಕ್ಷಕ್ಕೆ ಒಂದು ಕಾಲಾವಕಾಶವನ್ನ ಕೊಡಬೇಕು. ಜಾಸ್ತಿ ಆಗಿದೆ ಒಮ್ಮೆಲೆ ಅದನ್ನ ಆಳುವ ಪಕ್ಷದ ಮೇಲೆ ನಾವು ಆರೋಪ 4 ತಿಂಗಳಲ್ಲ ಅದಕ್ಕೆ ಬೇಕಾಗಿರೋದು. ಅಲ್ಲ, ಪ್ರಧಾನಮಂತ್ರಿ ಅವರು ವಿದೇಶ ಪ್ರವಾಸದಲ್ಲೇ ಮಗ್ನರಾಗಿ ಹೋದ್ರು. ಇಲ್ಲಿ ಏನ್ ನಡೀತಾ ಇದೆ ಅಂತ ವಿಚಾರಗಳು ಗೊತ್ತಾಗ್ಲಿಲ್ವಾ ಅವರಿಗೆ? ಏನಾಯ್ತು? ಒಂದು ದೇಶದ ಪ್ರಧಾನಮಂತ್ರಿ ಅಂದ್ರೆ ಎಲ್ಲವನ್ನೂ ಆಹಾರವನ್ನ ನಿಯಂತ್ರಣ ಮಾಡೋದು, ಆಹಾರ ವಸ್ತುಗಳ ನಿಯಂತ್ರಣ ಮಾಡೋದು, ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ ಅವರು. ಉತ್ತರದಾಯಿತ್ವ ಖಂಡಿತ ಹೊಂದಿದ್ದಾರೆ. ಎಲ್ಲ ಕೂಡ ಅವರು ವೈಕೇರಿಯಸ್ ಲಯಬಿಲಿಟಿ ಬರ್ತದೆ ಅವರಿಗೆ, ಮಾಸ್ಟರ್ ಆಗಿ ಇದ್ದುಕೊಂಡು. ಆದರೆ ಅದರ ಕೆಳಗಡೆ ಬೇಕಾದಷ್ಟು ವ್ಯವಸ್ಥೆಗಳುಂಟು. ಕೆಲಸ ಮಾಡ್ತಾ ಇಲ್ಲ ಅಂತ ಸಪರೇಟ್ ಮಿನಿಸ್ಟರ್ ಅವರನ್ನ ಬಿಟ್ಟು ಬೇರೆ ಯಾರು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ನರೇಂದ್ರ ಮೋದಿಯವರು ದೇಶದ ಒಂದು ಘನತೆಯನ್ನ ಎತ್ತಿ ತೋರಿಸೋಸ್ಕರ, ದೇಶದಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಮಾಡೋದಕ್ಕೋಸ್ಕರವಾಗಿ ಆವಾಗವಾಗ ವಿದೇಶ ಪ್ರವಾಸಗಳನ್ನು ಮಾಡೋದಂದ್ರೆ ಆದಷ್ಟು ಬಂಡವಾಳಗಳನ್ನು ಭಾರತಕ್ಕೆ ತಂದು ಭಾರತದಲ್ಲಿ ಉದ್ಯಮಗಳ ಅಥವಾ ಇನ್ನಿತರ ಬಂಡವಾಳಗಳಿಂದಲೇ ಸಮಸ್ಯೆ ಆಗಿದೆ. ದೂರ ಮಾಡುವಂತ 25 ಲಕ್ಷ ಟನ್ ತುರ್ತು ಆಮದು ಆಗ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಕಾಳಸಂತೆ ಆಮದು ಮಾಡ್ತಾ ಇದ್ದಾರೆ. ಸರ್ಕಾರ ಮುಂದೆ ನಿಂತು ಮಾಡಬೇಕಾದ ವಿದೇಶ ಯಾತ್ರೆಗೆ ಹೋಗುವುದರಿಂದಾಗಿ ಯಾವ ವಸ್ತುಗಳನ್ನು ಆಮದು ಮಾಡಬೇಕು ಅದನ್ನು ಕೂಡ ಕೂಡಲೇ ಆಮದು ಮಾಡುವಂತ ಪ್ರಯತ್ನಗಳು ಕೂಡ ನಡೀತಿವೆ. ಸರ್ಕಾರ ಮಾಡ್ತಾ ಇಲ್ಲ, ಯಾರೋ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. 25 ಲಕ್ಷ ಟನ್ ಸರ್ಕಾರದ ಒಪ್ಪಿಗೆ ಯಾವುದು ಬೇರೆ ದೇಶಗಳಿಂದ ಯಾವುದು ತರುವುದಿದ್ರು ಬರುವುದಿದ್ರು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಒಪ್ಪಿಗೆಯಿಂದಲೇ ಅದು ಮಾಡ್ಬೇಕು. ನೇರವಾಗಿ ಸರ್ಕಾರದ ಗಮನಕ್ಕೆ ಬರದೆ ಯಾವುದನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಇವತ್ತು ಈ ಸರ್ಕಾರ ನೋಡಿ, ಆಹಾರ ವಸ್ತುಗಳು ಯಾವುದೋ ಒಂದು ರೀತಿಯಲ್ಲಿ ಮಳೆ ಜಾಸ್ತಿ ಆದರೆ, ಮಳೆ ಕಡಿಮೆ ಆದರೆ, ಹವಾಮಾನ ವೈಪರೀತ್ಯದಿಂದಾಗಲಿ ಕೆಲಸರಿ ಬೇಳೆಕಾಳುಗಳಾಗಲಿ ಇತರ ಧಾನ್ಯಗಳಾಗಲಿ ಹೆಚ್ಚು ಕಡಿಮೆ ಆಗೋದು ಸಾಮಾನ್ಯ. ಆ ಬಗ್ಗೆ ಕೇಂದ್ರ ಸರ್ಕಾರ ತುರ್ತು ಕ್ರಮವನ್ನು ಕೈಗೊಂಡಿದೆ. ಲಕ್ಷಾಂತರ ಕ್ವಿಂಟಾಲ್ಗಳನ್ನು ಇವತ್ತು ವಶಪಡಿಸಿಕೊಂಡಿದೆ. ನಾನು ಹೇಳೋದು ಕರ್ನಾಟಕದಲ್ಲಿ ಇವರ ಸರ್ಕಾರ ಸುಮ್ಮನೆ ಕೂತ್ಕೊಂಡು ಇವತ್ತಿನವರೆಗೂ ಕೂಡ ಒಂದು ಕೆಲವೇ ಕಡೆಗಳಲ್ಲಿ ದಾಳಿಯನ್ನು ಮಾಡಿಬಿಟ್ರೆ ಅದಕ್ಕೆ ಒಂದು ಸಮರ್ಪಕವಾದಂತಹ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಕೈಗೊಂಡಿಲ್ಲ. ಅಂಗಡಿ ದಾಳಿ ಮಾಡಬೇಕು. ಭಾರತೀಯ ಜನತಾ ಪಕ್ಷ ಇವತ್ತು ಬೆಲೆ ಏರಿಕೆ ಕೂಡಲೇ ನಾವು ಹೋಗಿ ಅವರು ಪ್ರತಿಭಟನೆ ಮಾಡಿದರೆ ನಮ್ಮ ಚಿಲ್ಲರೆ ಆಗ್ತದೆ. ಇವ್ರ ಹತ್ರ ಸ್ವಂತಿಕೆನೇ ಇಲ್ಲ, ಇವ್ರ ಹತ್ರ ಶಕ್ತಿನೇ ಇಲ್ಲ. ಇವತ್ತು ಇವರು ಅವರದೇ ಗೊಂದಲದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಜನಸಾಮಾನ್ಯರಿಂದ ಹಿಡಿದು ಶ್ರೀಮಂತರವರೆಗೆ ಇವತ್ತು
ನಾವು ಹೊಯ್ಗೆ ಏನು ಮಾಫಿಯಾ, ಮರಳು ಮಾಫಿಯನ್ನು ಏನು ಹೇಳ್ತೀವಿ, ಒಂದು ಬುಟ್ಟಿ ಮರಳಿಗೆ ಫ್ರೀಯಾಗಿ ಸಿಗುವಂಥದ್ದು, ಒಂದು ಲೋಡ್ ಮರಳಿಗೆ 300 ರೂಪಾಯಿ ಸಿಗುವಂಥದ್ದು ಇವತ್ತು 30,000 ತನಕ ಹೋಗಿದೆ. ಇದೇನು ಕೇಂದ್ರ ಸರ್ಕಾರದವರು ಕರ್ನಾಟಕದಲ್ಲಿ ಮಾಡಿದ ಮರಳು ಮಾಫಿಯವನ್ನೇ ಇವತ್ತು ಸ್ವತಃಕ್ಕೆ ನಮ್ಮ ರಾಜ್ಯದ ಮಂತ್ರಿಗಳ ಮಕ್ಕಳೆಲ್ಲ ಸೇರಿಕೊಂಡು ಮಾಫಿಯಾ ಮಾಡಿದ್ದರಿಂದಾಗಿ ಒಬ್ಬ ಬಡವ ಒಂದು ಫಾರ್ಮ್ ಹೌಸ್ ಕಟ್ಟುತ್ತಿದ್ರು. ಇವತ್ತು ಒಂದು ಲೋಡು ಹೊಯ್ಗೆಗೆ ನ್ಯಾಚುರಲ್ ಸಿಗುವಂತ ಹೊಯ್ಗೆಗೆ 10,000. ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ಅದರ ಬಗ್ಗೆ ಕಾಂಗ್ರೆಸ್ನವರು ಮಾತನಾಡಬೇಕು. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಹೆಸರೇನು? ಎಸ್, ಕರೆ ಕಟ್ ಆಯ್ತು. ಎಸ್, ಕಿಶನ್ ಅವರು ಹೊಯ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಹೊಯ್ಗೆ ಅಲ್ಲಿ ದೊಡ್ಡ ಮಾಫಿಯಾ ಮಾಡ್ಕೊಂಡಿದ್ದೀರಿ ನೀವು. ವಿಷಯಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ಬಿಜೆಪಿ ಅವರು ಪಾಪ ನೈತಿಕತೆ ಅನ್ನೋದು ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇರಬೇಕು. ಕನಿಷ್ಠ ನೈತಿಕತೆ, ನಾನು ಗರಿಷ್ಠ ನೈತಿಕತೆನ ಬಿಜೆಪಿಯಿಂದ ಎಕ್ಸ್ಪೆಕ್ಟ್ ಮಾಡುದಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಕೆಜಿಗೆ ಎಷ್ಟು ಅಂತ ಕೇಳ್ತಾರೆ ಅವರು, ಬುಟ್ಟಿಗೆ ಎಷ್ಟು ಅಂತ ಕೇಳಿದ ಹಾಗೆ. ಕನಿಷ್ಠ ನೈತಿಕತೆ ಅವ್ರಿಗೆ ಇರ್ಬೇಕಿತ್ತು ಯಾವುದೇ ಒಂದು ಪಕ್ಷಕ್ಕೆ. ಆ ಕನಿಷ್ಠ ನೈತಿಕತೆಯನ್ನು ಇಲ್ದಿದ್ದಾಗ ನಾವು ಎಲ್ಲವನ್ನೂ ಹೇಳ್ಬೋದು. ಇವತ್ತು ಹೇಳ್ತಾರೆ, ಇವತ್ತು ನಮ್ಗೆ 4 ತಿಂಗಳು ಕಾಲಾವಕಾಶ ಸಾಕಾಗ್ಲಿಲ್ಲ ಅಂತ. ನಾನು ಆಗ್ಲೇ ರೈಸ್ ಮಾಡಿದಂತ 1 ವರ್ಷ 4 ತಿಂಗಳಲ್ಲಿ ಸಿಮೆಂಟ್ ಬೆಲೆ ಡಬಲ್ ಆಗಿದೆ. ಅದ್ರ ಬಗ್ಗೆ ಇವತ್ತು ದೇಶದವರು ಯಾರು ಮಾತಾಡ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ, ಯಾರು ಮಾತಾಡ್ತಾ. ಇದು ಹೊಯ್ಗೆ ಇವ್ರು ಎನ್ಸ್ಕೊಂಡಿರ್ಬೋದು, ಹೊಯ್ಗೆ ಕರ್ನಾಟಕದ ಮಾತ್ರ ಸಮಸ್ಯೆ ಅಲ್ಲ, ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಅದನ್ನ ಕಾಳಸಂತೆಗೋರನ್ನ ಕಂಟ್ರೋಲ್ ಮಾಡ್ತಕ್ಕಂಥ, ಹೊಯ್ಗೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಮಾಡಿದ. ಕೇರಳಕ್ಕೆ ಕಳ್ಳ ಸಾಗಾಣಿಕೆಗಳಾಗ್ತಾ ಇತ್ತು. ಬಹುಶಃ ಇವರು ಅದ್ರ ಬಗ್ಗೆ ನೋಡ್ಬೇಕು. ಇವತ್ತು ಬೇಳೆಕಾಳಿನ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಅಂತ ಒಂದಿದೆ, STC ಅಂತ ಇದೆ. ಸ್ಟೇಟ್ ಟ್ರೇಡಿಂಗ್ ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲ, ದಟ್ಸ್ ಕಾಲ್ಡ್ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್. ಅದು ದೇಶದಲ್ಲಿ ಬೇಕಾದ ವಸ್ತುಗಳನ್ನ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಂಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಸರ್ಕಾರ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಯಾವುದು ಕಾಳಸಂತೆಯಲ್ಲಿ ಹೋಗ್ತಾ ಅದನ್ನ ಇಂಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ. ಇದು ಅನಾದಿ ಕಾಲದಿಂದ ಸ್ವಾತಂತ್ರ್ಯ ಪೂರ್ವದಿಂದ. ನಾನು ಬೇಳೆಕಾಳುಗಳ ಬಗ್ಗೆ ಒಂದು ನಿಮಿಷ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಹೆಸರೇನು? ನಾನು ಕಾಪಿನಿಂದ ಪೀರ್ ಮೊಹಮ್ಮದ್ ಮಾತಾಡ್ತಾ ಇದ್ದೇನೆ. ಪೀರ್ ಮೊಹಮ್ಮದ್ ಹೇಳಿ, ಬೇಳೆಕಾಳುಗಳ ಬೆಲೆ ಹೆಚ್ಚಾಗ್ತಾ ಇದೆ. ಬರೀ ಪ್ರತಿಭಟನೆ ಮಾಡಿದ್ರೆ ಜನರಿಗೆ ಪ್ರಯೋಜನ ಆಗ್ತದೆ ಎಂಬ ಮಾತಿಲ್ಲ. ಬೇಕಾದ್ರೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ಅಲ್ವ, ಯಡಿಯೂರಪ್ಪನವರು ರೈತ ಪರ ಯಾತ್ರೆ ಅಂತ ಎಲ್ಲ ಮಾಡಿದ್ರು. ಆದ್ರೆ ಅವ್ರು ಹೋದಲ್ಲಿ ಹೇಳಿದಂತದ್ದು, ಹೇಗಾದ್ರೂ ನಾವು ಅಧಿಕಾರಕ್ಕೆ ಬರಬೇಕು, ರೈತ ನಿನಗೆ ಏನು ಬೇಕು ಅಂತ ಅವರ ಪ್ರತಿಭಟನೆಯಲ್ಲಿ ಇರ್ಲಿಲ್ಲ. ಇಂತಹ ಪ್ರತಿಭಟನೆಗಳು ಅವರ ಅಧಿಕಾರಕ್ಕಾಗಿ, ನಾವಿದ್ದೇವೆ ನೀವಿರುವಾಗ ನಾವು ಗಲಾಟೆ ಮಾಡ್ತೇವೆ, ನಾವಿರುವಾಗ ನೀವು ಗಲಾಟೆ ಮಾಡಿ, ಅಂತ ಪ್ರತಿಭಟನೆ ಅಲ್ಲ. ಅದರಿಂದ ಜನರಿಗೆ ಪ್ರಯೋಜನ ಆಗ್ಬೇಕು. ಪ್ರತಿ ಹೋರಾಟದ ಅಂತಿಮ ಗುರಿ ಒಂದೇ, ಕುರ್ಚಿ ಮಾತ್ರ. ಹೋಗಿ ಒಟ್ಟು ಮಾಡಿದ್ರು, ಅದು ಒಳ್ಳೆಯ ಸಂಗತಿ. ಧನ್ಯವಾದಗಳು ಪೀರ್ ಮೊಹಮ್ಮದ್ ಅವರೇ. ಪೀರ್ ಮೊಹಮ್ಮದ್ ಅವರು ಬಹುಶಃ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆದಂತ ರೈತ ಚೈತನ್ಯ ಯಾತ್ರೆಗಳನ್ನ ಅವರು ಉಲ್ಲೇಖ ಮಾಡಿದ್ರು. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಒಂದು ಬಿಜೆಪಿ ಚೈತನ್ಯ ಯಾತ್ರೆ ಆಗಿದೆ ಅಂತ ಅವರು ಹೇಳಿದ್ದಾರೆ, ಬೇರೆಯವರು ಕೂಡ ಹೇಳಿದ್ದಾರೆ. ಆದ್ರೆ ಅದೇ ಪೀರ್ ಮೊಹಮ್ಮದ್ ಹತ್ರ ಕೇಳ್ತೇನೆ ನಾನು, ದಿನವೊಂದರ 10ರಿಂದ 25 ಜನ ರೈತರು ಸಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿದ ದಿನನೇ ಮಂಡ್ಯದಲ್ಲಿ 7 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತಿನವರೆಗೂ ಕೂಡ ರೈತರಿಗೆ ಪರಿಹಾರ ಕೊಡುವುದಾಗ್ಲಿ, ರೈತರ ಕಡೆ ಗಮನ ಕೊಡುವುದಾಗ್ಲಿ, ಅವರಿಗೆ ಒಂದು ಬಾಳಿನಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡುವುದಾಗ್ಲಿ ಇವರು ಮಾಡಲಿಲ್ಲ. ನಾವು ಉಡುಪಿ ಜಿಲ್ಲೆಯಲ್ಲಿ 3 ಕಡೆ ರೈತ ಚೈತನ್ಯ ಯಾತ್ರೆಗಳನ್ನ ಮಾಡಿದ್ದೀವಿ. ಎಲ್ಲಿ ಕೂಡ ಯಾವುದೇ ನಾಯಕರು ನಾವು ಅಧಿಕಾರಕ್ಕೆ ಬರಬೇಕು ಆ ವಿಚಾರವನ್ನು ಮಾತನಾಡಲೇ ಇಲ್ಲ. ರೈತರನ್ನ ರಕ್ಷಿಸುವಂತ ಕೆಲಸಗಳು ಈ ರಾಜ್ಯದಲ್ಲಿ ಆಗಬೇಕು, ರೈತರ ಆತ್ಮಹತ್ಯೆ ನಿಲ್ಬೇಕು, ಅವರ ಜೀವನದಲ್ಲಿ ಒಂದು ಏನಾದರೂ ಹೊಸ ಆಶಾಕಿರಣವನ್ನ ಮೂಡಿಸಬೇಕು. ಹೇಳಿದ್ದಾರೆ ಕಾಂಗ್ರೆಸ್ ರೈತರ ಆತ್ಮಹತ್ಯೆಗಳು ನಡೀತಾ ಇದೆ, ಸತ್ಯ, ಅದು ಕಟು ವಾಸ್ತವ, ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಕಾರಣಗಳನ್ನ ಹುಡುಕಿ ವೈಜ್ಞಾನಿಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಆದ್ರೆ ಇವತ್ತು ಈ ದೇಶದಲ್ಲಿ 0% ಅಲ್ಲಿ 3 ಲಕ್ಷ ರೂಪಾಯಿ ಬಡ್ಡಿ ರೈತ ಸಾಲ 0%, 3 ಲಕ್ಷ ರೂಪಾಯಿ ಯಡಿಯೂರಪ್ಪನವರು ಮಾಡಿದ್ದಲ್ಲ ಸ್ವಾಮಿ, ಯಡಿಯೂರಪ್ಪನವರು 3% ಮಾಡಿದ್ದು, 0% ಅಲ್ಲಿ ಮಾಡಿದ್ದು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಯಾರು ಯಡಿಯೂರಪ್ಪ ಮಾಡಿದ್ದು? ಕಾಂಗ್ರೆಸ್ ಸರ್ಕಾರ ಮಾಡಿದ್ದು, ಯಡಿಯೂರಪ್ಪನವರು ಮಾಡಿದ್ದಲ್ಲ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮಾಡಿದ್ದು. ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಇವರು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಇರುವವರು. ಬಡ್ಡಿ ರಹಿತವಾದಂತ ಸಾಲ ಕೊಡಲ್ಲ. ಯಡಿಯೂರಪ್ಪ 3% ಸಾಲ ಕೊಟ್ಟಿದ್ದು, 3% ಸಾಲ ಕೊಟ್ಟಿದ್ದು, 0% ಸಾಲ ಸಿದ್ದರಾಮಯ್ಯನವರು 10 ಲಕ್ಷ ರೂಪಾಯಿ ತನಕ ಸಾಲ 3% ಅಲ್ಲಿ ಕೊಟ್ಟಿದ್ದು ಸಿದ್ದರಾಮಯ್ಯನವರು. ಜೋರಾಗಿ ಮಾತಾಡೋದು, ನಾನು ಅಧಿಕಾರಯುತವಾಗಿ ಮಾತಾಡ್ತೇನೆ. ಸುತ್ತೋಲೆ ಅಲ್ಲ, ನಾನು ಅಧಿಕಾರಯುತವಾಗಿ ಬಡ್ಡಿ ಮನ್ನಾ ಮಾಡಿದ್ರಿ. ಬಡ್ಡಿ ಅಲ್ಲ, ಬಡ್ಡಿ ಮನ್ನಾ ಎಲ್ಲಿ ತನಕ ಮಾಡಿದ್ರೆ ಅಂದ್ರೆ ಕೇವಲ ಇಂತಿಷ್ಟು ಅವಧಿಯೊಳಗೆ ಯಾರು ಸಮರ್ಪಕವಾಗಿ ಸಾಲ ಕಟ್ಟಿದಾರ ಆತನ ಸುಸ್ತಿ ಬಡ್ಡಿಯನ್ನ ಮನ್ನಾ ಮಾಡುತ್ತೇವೆ ಅವರು. ಅಥವಾ ಇನ್ನೊಂದು ಹಂತ,
ಮಾರ್ಚ್ 31ರೊಳಗೆ ತನ್ನ ಎಲ್ಲ ಕಂತುಗಳನ್ನು ಸಮರ್ಪಕ ಕೊಟ್ಟಿದ್ರೆ ಆತನ ಸುಸ್ತಿ ಬಡ್ಡಿ ಮನ್ನಾ ಅಂತ. ಮಾರನೇ ದಿನ ಇನ್ನೊಂದು ಹೇಳಿಕೆಯನ್ನು ಮಹದೇವಪ್ಪ ಕೋಆಪರೇಟಿವ್ ಮಿನಿಸ್ಟರ್ ಕೊಟ್ಟರು. ಅದನ್ನು ನಾವು 6 ತಿಂಗಳು ಎಕ್ಸ್ಚೇಂಜ್ ಮಾಡ್ತೇವೆ, ಜೂನ್ ತನಕ ಆ ಇನ್ಸ್ಟಾಲ್ಮೆಂಟ್ ಕಟ್ತಾ ಬಂದ್ರೆ ಸುಸ್ತಿ ಬಡ್ಡಿ ಮನ್ನಾ ಮಾಡ್ತೇವೆ. ಸಾಲ ವಸೂಲು ಮಾಡುವ ಕ್ರಮ ಆಗಿದೆ ವಿನಃ ರೈತರಿಗೆ ಯಾವುದೇ ಬಡ್ಡಿ ಮನ್ನಾ ಸಾಲ ಮನ್ನಾ ಇಲ್ಲ. ಸಾಲ ಮನ್ನಾ ಮಾಡ್ಲಿಕ್ಕಿಲ್ಲ. ಬೆಳಿಲಿಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಈ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ರೈತರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಹೊರತು ನೀವು ಚೈತನ್ಯ ಯಾತ್ರೆ ನೀವು ರೈತರ ಯಾತ್ರೆ ಮಾಡ್ಕೊಳ್ಳಿಕ್ಕೆ ಯಾವ ಸ್ವಾಭಿಮಾನ ಇದೆ ಸ್ವಾಮಿ? ರಾಜಕೀಯ ಪಕ್ಷ ಯಾವ ಸ್ವಾಭಿಮಾನ ಇದೆ? ಕೊಳಗೆಬೈಲವರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದ್ರೆ ರೈತರ ಆತ್ಮಹತ್ಯೆ ಮತ್ತು ಈ ಒಂದು ಬೆಲೆ ಏರಿಕೆಗೆ ಬಹಳ ನಿಕಟವಾದ ಸಂಪರ್ಕ ಇರುವಂತದ್ದು. ತೊಗರಿ ಬಿತ್ತನೆ ಏನಿದೆ ಅದು ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ. ಒಂದು ಕಡೆಯಲ್ಲಿ ಮಳೆ ಕೈ ಕೊಟ್ಟಿರುವಂತದ್ದು, ರಾಜ್ಯದಲ್ಲಿ ಸುಮಾರು 57ಕ್ಕೂ ಅಧಿಕ ತಾಲೂಕುಗಳಲ್ಲಿ ವ್ಯಾಪಿಸಿರುವಂತಹ ಬರ ಪರಿಸ್ಥಿತಿ, ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯಾಕೆ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ಮತ್ತು ಈ ಒಂದು ಬೆಲೆ ಏರಿಕೆಯನ್ನು ತಡೆದರಲ್ಲಿ ಮತ್ತು ರೈತರಿಗೆ ಚೈತನ್ಯ ತುಂಬುವುದರಲ್ಲಿ ಸರ್ಕಾರಗಳು ಅಥವಾ ಈ ಭಾಗದ ಜನಪ್ರತಿನಿಧಿಗಳು ಮಾಡಿದಂತಹ ಕೆಲಸ ಏನು, ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕರೆಂಟ್ ಅಫೈರ್ಸ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಅಥವಾ ರಾಷ್ಟ್ರದಲ್ಲಿ ಎಲ್ಲ ಕಡೆಗಳಲ್ಲಿ ಕಾಡ್ತಾ ಇರುವಂತಹ ಒಂದು ಬೆಲೆ ಏರಿಕೆಯ ಸಮಸ್ಯೆ, ಬೇಳೆಕಾಳುಗಳ ಒಂದು ಬೆಲೆ ಗಗನಕ್ಕೆ ಏರಿರುವಂಥದ್ದು, ಎಲ್ಲವೊಂದು ಕಡೆಯಲ್ಲಿ ಸಾಮಾನ್ಯ ವರ್ಗದ ಜನರನ್ನ ಒಂದು ಪರದಾಡುವಂತೆ ಮಾಡಿರುವಂಥದ್ದು. ಈ ಪರಿಸ್ಥಿತಿಗೆ ಕಾರಣ ಏನು ಅಂದರೆ ಅಕಾಲಿಕವಾಗಿ ಸುರಿದಂತಹ ಒಂದಷ್ಟು ಮಳೆ ಮತ್ತು ಹಲವಾರು ಕಡೆಗಳಲ್ಲಿ ಬರದ ಪರಿಸ್ಥಿತಿ ಹಬ್ಬಿರುವಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಈ ಒಂದು ಪರಿಸ್ಥಿತಿಯ ಲಾಭವನ್ನು ಗಳಿಸಿಕೊಂಡು ಒಂದಷ್ಟು ಕಾಳದಂಧಕೋರರು ಅಥವಾ ಒಂದಷ್ಟು ಅಕ್ರಮ ದಾಸ್ತಾನನ್ನು ಮಾಡಿಕೊಂಡಿರುವವರು ಈ ಕೃತಕ ಬರವನ್ನು ಸೃಷ್ಟಿಸಿರುವಂಥದ್ದು. ಹಾಗಾಗಿ ಮಾರುಕಟ್ಟೆಯಲ್ಲಿ ವಸ್ತುಗಳು ಸಿಗ್ತಾ ಇಲ್ಲ. ಆದ್ದರಿಂದ 78 ರೂಪಾಯಿಗೆ ಮಾರಾಟ ಆಗ್ತಾ ಇದ್ದಂಥ ತೊಗರಿ ಬೆಳೆಯ ಬೆಲೆ ಈಗ 210ರ ಗಡಿಯನ್ನು ದಾಟಿದೆ. ಉದ್ದಿನ ಬೇಳೆ 98 ರೂಪಾಯಿ ಇದ್ದಂಥ ಉದ್ದಿನ ಬೇಳೆ ಈ 170 ರೂಪಾಯಿಗೆ ಬಂದಿದೆ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಇಡ್ಲಿ ತಿನ್ನುವಂಥ ಭಾಗ್ಯ ನಮ್ಮ ಜನರಿಗೆ ಬಂದಿರುವಂಥದ್ದು. ಇದು ಅಚ್ಚೇದಿನೋ ಅಥವಾ ಸಿದ್ದರಾಮಯ್ಯನವರ ಭಾಗ್ಯವೋ ಗೊತ್ತಿಲ್ಲ. ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೆ. ನಾನು ಕಿಶನ್ ಹೆಗಡೆ ಅವರಲ್ಲಿ ಕೇಳಬೇಕು, ಅಕ್ರಮ ದಂಧೆಕೋರರನ್ನು ತಡೆಯುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳಾಗಬೇಕು, ಆ ನಂತರ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಆದರೆ ರಾಜ್ಯದಲ್ಲಿ ಪ್ರಸ್ತುತ ರೈತರನ್ನು ಕಾಡ್ತಾ ಇರುವಂಥ ಭಾಳ ದೊಡ್ಡ ಸಮಸ್ಯೆ, ರೈತರ ಒಂದು ಆತ್ಮಹತ್ಯೆ ವಿಪರೀತವಾಗಿ ಏರ್ತಾ ಇದೆ, ಬರದ ಪರಿಸ್ಥಿತಿ ಇರುವಂಥದ್ದು, ಅಥವಾ ಈ ಒಂದು ಬಡ್ಡಿಯ ಸಮಸ್ಯೆಯಲ್ಲಿ ಚಕ್ರಬಡ್ಡಿಯ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆಗಳು ನಡೀತಾ ಇದೆ. ಇದನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮ ಏನು? ಖಂಡಿತ ಇಲ್ಲಿ ಪ್ರಥಮವಾಗಿ ಇದನ್ನು ಗಮನಿಸಬೇಕಾದ್ದು ಕಳೆದ 1.5 ವರ್ಷದಿಂದ ಬಿಡ್ತಂಥ ಭೀಕರ ಬರ. ಈಗಾಗಲೇ ಆಣೆವರಿ ಡಿಕ್ಲೇರ್ ಆದ ತಾಲೂಕುಗಳ ಸಂಖ್ಯೆ ಅದನ್ನು ಗಮನಿಸಿದಾಗ ಬರದ ಛಾಯೆ ಎಷ್ಟು ಇದಾಗಿದೆ ಅಂತ, ಬಹುಶಃ ಪರಶುರಾಮ ಸೃಷ್ಟಿ ಅಂತ ಹೇಳ್ಕೊಂಡಂಥ ಕರಾವಳಿ ಸಹಿತ ಬರದಿಂದ ಬೆಂಡಾಗಿದೆ. ಯಾವತ್ತೂ ಬರ ಕಾಣದಿದ್ದಂಥ ಪರಶುರಾಮ ಸೃಷ್ಟಿಯಲ್ಲಿ ಬರಲ್ಲ ಅಂತ ಒಂದು ಮಾತಿದೆ. ಬಹುಶಃ ಈ ವರ್ಷಕ್ಕೆ ಸುಳ್ಳಾಗ್ತದೋ ಏನೋ ಅಂತಕ್ಕಂಥ ಆತಂಕ ಎಲ್ಲರನ್ನೂ ಕಾಡಿದೆ. ಬೆಳೆ ನಾಶ ಆಗಿ ಆಯಿತು, ಇದು ಪ್ರಕೃತಿ ವಿಕೋಪ, ಒಂದು ರೀತಿಯ ವಿಕೋಪವೇ. ಬೆಳೆ ನಾಶ ಆಗಿ ಆಯಿತು, ಇನ್ನು ಮಳೆ ಬಂದರೂ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದೇ ಹೊರತು ಬೆಳೆಯ ವ್ಯವಸ್ಥೆಯಲ್ಲಿ ಈ ಜಿಲ್ಲೆಯಲ್ಲೂ ಬೆಳೆ ನಾಶ ಆಗಿದೆ. ಇದಕ್ಕೆ ಸರ್ಕಾರಗಳ ಸ್ಪಂದನೆ ಹೇಗಂತ, ಖಂಡಿತ ಸರ್ಕಾರಗಳ ಸ್ಪಂದನೆ ಇದೆ. ಇಂಥ ಪ್ರಾಕೃತಿಕ ವಿಕೋಪಗಳು ನಡೆದಾಗ ಸರ್ಕಾರಗಳು ಸ್ಪಂದನೆ ಹೇಗೆ ಅಂತಕ್ಕಂಥದ್ದು ಆಗ ವಿಪರ್ಯಾಸಗಳು ನಡೀತಾ ಇರ್ತದೆ. ಅದು ರೈತರ ಆತ್ಮಹತ್ಯೆ ಇರ್ಬೋದು, ಜನ ಗುಳೆ ಹೋಗುವುದಿರ್ಬೋದು. ಬಹುಶಃ ಈ ಬಾರಿ ಗುಳೆ ಹೋಗ್ತಕ್ಕಂಥ ಕೆಲಸ ಆಗಿಲ್ಲ. ಅಲ್ಲಿ ಸರ್ಕಾರ ಕೆಳಮಟ್ಟದಲ್ಲಿ ಸಹಿತ ಕೂಲಿಗಾಗಿ ಕಾಳು ಯೋಜನೆ ಅನ್ವಯ ಅಥವಾ ಇನ್ನೊಂದು ಅವ್ರಿಗೆ ಕೆಲಸ ನೀಡ್ತಕ್ಕಂಥ ಕೆಲಸ ಆದ್ರಿಂದ ಗುಳೆ ಹೋಗ್ತಕ್ಕಂಥ ಕೆಲಸಗಳು ನಡೆದಿಲ್ಲ. ಆತ್ಮಹತ್ಯೆ ತಡೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ಹೇಳುವುದಿಲ್ಲ, ಆದ್ರೆ ಅದನ್ನ ಹಂತವಾಗಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ನೋಡ್ರಿ ಮಟ್ಟಾರ್ ಅವರು ಏನೆಲ್ಲ ಕೆಲಸ ಮಾಡ ಕೂಲಿಗಾಗಿ ಕಾಳು ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ರೈತರ ಆತ್ಮಹತ್ಯೆ ಇವತ್ತು ನಾನು ಒಂದೇ ಮಾತು, ರೈತರ ಆತ್ಮಹತ್ಯೆ ಇವತ್ತು ಖಂಡಿತ ಜ್ವಲಂತ ಸಮಸ್ಯೆ ನಮಗೆ, ಇಡೀ ರಾಜ್ಯಕ್ಕೆ. ಅದು ಪಕ್ಷಾತೀತವಾದಂತದ್ದು. ಅದನ್ನ ಯಾರು ರಾಜಕೀಯಗೊಳಿಸ ಕೇಂದ್ರದಿಂದ ಏನಾದ್ರು ನೆರವು ಬಂತ ನಿಮಗೆ ಬರ್ತಾ ಇತ್ತು. ನನಗೆ ಸ್ಟಾಟಿಸ್ಟಿಕ್ಸ್ ಹೇಳಲಿಕ್ಕೆ ನಾನು ಅಷ್ಟು ನನ್ನ ಹತ್ರ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ನಾನೇನು ಆಡಳಿತ ಯಂತ್ರವನ್ನು ಹಿಡ್ಕೊಂಡವನು, ನಾನೊಬ್ಬ ಪಕ್ಷದ ಪಕ್ಷದ ಕಾರ್ಯಕರ್ತ ಅಷ್ಟೇ ಬಿಟ್ರೆ. ಆದ್ರೆ
ಇವತ್ತು ಗಮನಿಸಬೇಕಾದ ಇಂಥ ಭೀಕರ ಬರದಲ್ಲೂ ಸಹಿತ ಬಹುಶಃ ತಾವೆಲ್ಲ ದೃಶ್ಯ ಮಾಧ್ಯಮಗಳಲ್ಲೂ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ನೋಡ್ಬೋದು, ಯಾವ ಜಿಲ್ಲೆಯಲ್ಲೂ ಜನ ಗುಳೆ ಹೋಗ್ತಕ್ಕಂಥ ಕೆಲಸ ಆಗಿಲ್ಲ. ಅದು ಈ ಸರ್ಕಾರದ ಸಾಧನೆ. ಮಾಸ್ ಮೈಗ್ರೇಷನ್ ಏನು ಗ್ರಾಮಗಳಿಂದ ನಡೀತಾ ಇತ್ತು, ಅದು ನಡೀತಾ ಇಲ್ಲ ಎಲ್ಲೂ ಕೂಡ. ಒಂದೇ ಒಂದು ಮೈಗ್ರೇಷನ್ ನಡೀಲಿಲ್ಲ, ಒಂದೇ ಒಂದು ಗ್ರಾಮದಲ್ಲಿ ಇದು ವರದಿ ಆಗಿಲ್ಲ. ಇದಕ್ಕೆ ಜಿಲ್ಲಾಧಿಕಾರಿಗಳಿಂದ ವರದಿಗಳನ್ನು ತರಿಸ್ಕೊಳ್ಬಹುದು. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಬೇಕಾದಷ್ಟು ಗುಳಿ ಹೋಗುದನ್ನ, ಸ್ಥಳಾಂತರ ಆಗೋದನ್ನ ಇವತ್ತು ಕಂಡಿದ್ದೇವೆ ನಾವು. ಕರ್ನಾಟಕದಿಂದ ಹೊರಗೆ ಎಷ್ಟು ಹೋಗಿದ್ದಾರೆ ಅಂತೇಳಿ ಅಂಕಿಅಂಶಗಳನ್ನು ನಾವು ಹೇಳಲಿ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಬರ ಪರಿಹಾರದ ಬಗ್ಗೆ ಒಂದು ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು ಅಥವಾ ನೋಡಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಜನ ಸಾಯ್ತಾನೆ ಇದ್ದಾರೆ, ಗುಳಿ ಹೋಗ್ತಾನೆ ಇದ್ದಾರೆ, ಹೊಟ್ಟೆಗಿಲ್ಲದೆ ಸಾವಿರ ಹೊಟ್ಟೆಗಿಲ್ಲದೆ ಸಾಯ್ತಾನೆ ಇದ್ದಾರೆ. ಇಲ್ಲೊಂದು ಕಡೆ ಸರ್ಕಾರ ಮತ್ತೊಂದು ತಾನು ಏನೋ ಆಡಳಿತ ಅಂತ ಹೇಳ್ಕೊಂಡು ಅವರದೇ ಲೋಕದಲ್ಲಿ ಅವರು ತಿರ್ತಾ ಇದ್ದಾರೆ, ಸಂಪುಟ ಪುನರಚನೆ ಅಥವಾ ಇನ್ನೊಂದು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ರಾಜ್ಯದಲ್ಲಿ ಆಡಳಿತ ಸುವ್ಯವಸ್ಥೆ ಖಂಡಿತ ನಡೀತಾ ಇಲ್ಲ. ಇವತ್ತು ನಾವು ಹೇಳ್ಬೋದು, ಯಾವುದೇ ಒಂದು ಕೇಳೋದಕ್ಕೆಲ್ಲ ಬೆಲೆ ಏರಿಕೆ ಆಯಿತು, ಅದರಲ್ಲಿ ಎರಡು ರಾಜ್ಯದ್ದು ಮತ್ತು ಕೇಂದ್ರದ ಎರಡೂ ಪಾಲುಂಟು. ನಾವು ಒಂದು ಮಾತನ್ನು ಹೇಳ್ತೇವೆ, ಇವತ್ತು ಜನಸಾಮಾನ್ಯರ ಉಪಯೋಗವಂತ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಅಥವಾ ಇನ್ನಿತರ ದಿನಬಳಕೆ ವಸ್ತುಗಳು ಇವತ್ತು UPA ಸರ್ಕಾರದ ರೀತಿಯಲ್ಲಿ ದರಗಳು ಏರ್ತಾ ಹೋಗಿದ್ರೆ ಇವತ್ತು 125 ರೂಪಾಯಿ ಪರ್ ಲೀಟರ್ ಪೆಟ್ರೋಲ್ ಆಗ್ತಾ ಇತ್ತು. ಕಿಶನ್ ರೆಡ್ಡಿ ಅವರು ಹೇಳ್ಬೋದು, ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಅದು ಕಡಿಮೆ ಆದ್ರಿಂದಾಗಿ ನಾವು ವರ್ಲ್ಡ್ ಮಾರ್ಕೆಟ್ ಅಲ್ಲಿ ವೇರಿಯೇಷನ್ ಯಾವಾಗಲೂ ಆಗ್ತಾನೆ ಇರ್ತದೆ. ಕಾಂಗ್ರೆಸ್ UPA ಸರ್ಕಾರ ಇರುವಾಗಲೂ ವೇರಿಯೇಷನ್ ಆಗಿದೆ, ಆದ್ರೂ ಕೂಡ ಇವರು ಕಡಿಮೆ ಮಾಡಲಿಲ್ಲ. ಇವತ್ತು ನಾವು 76 ರೂಪಾಯಿಗ ಪೆಟ್ರೋಲ್ ಅನ್ನ ಅಥವಾ 74 ರೂಪಾಯಿಗೆ ನಾವು ದಾಲ್ ಚಾವಲ್ ಬಗ್ಗೆ ಪೆಟ್ರೋಲ್ನ ಬೆಲೆಯನ್ನು ನೀವು ಇಳಿಸಿದ್ದೀರಿ, ಅದು ನಿಮ್ಮ ಸಾಧನೆ, ಸರಿ ಮೆಚ್ಚಿಕೊಳ್ಳೋಣ. ಒಂದು ಮಾತಾಡ್ತೇವೆ, ಒಂದ್ ನಿಮಿಷ ಅವಕಾಶ ಕೊಡಿ. ಒಂದ್ ನಿಮಿಷ ಅವಕಾಶ ಕೊಡಿ. ಇವ್ರು ಹೇಳಿದ್ ನಾನು ದಾಲ್ ಚಾವಲ್ ಬಿಟ್ಟು ಬೇರೆ ವಿಷಯಾಂತರ ಮಾಡ್ಲಿಕ್ಕೆ ಬಯಸ್ತಿರ್ಲಿಲ್ಲ, ಆದ್ರೆ ಇವ್ರು ಹೇಳಿದ್ರು ಇವತ್ತು ಪೆಟ್ರೋಲ್ ಡೀಸೆಲ್ ನ ಬಗ್ಗೆ ಅಂದು ಡಿಕಂಟ್ರೋಲ್ ಮಾಡಿದ್ರೆ ಅದು UPA ಸರ್ಕಾರ, ಒಂದ್ ನಿಮಿಷ, ಅದು ಕೂಡ ಕಂಟ್ರೋಲ್ ಮಾಡಿದ್ದು UPA ಸರ್ಕಾರ. ಮಾರ್ಕೆಟ್ ರೇಟ್ ಪ್ರಕಾರ ಆಗ್ಬೇಕಂತದ್ದು ಮಾಡಿದ್ದು UPA ಸರ್ಕಾರ ಹೊರತು ಬಿಜೆಪಿ ಸರ್ಕಾರ ಅಲ್ಲ. ಇನ್ನೊಂದು ಅಂದು UPA ಸರ್ಕಾರ ಡಿಕಂಟ್ರೋಲ್ ಮಾಡೋದಕ್ಕಿಂತ ಮೊದಲು 128 ರೂಪಾಯಿಗಿಂತ ಹೆಚ್ಚು ಕಚ್ಚಾ ತೈಲದ ಬೆಲೆ ಬ್ಯಾರಲ್ ಒಂದು ಇದ್ದಾಗ ಇವತ್ತು ಪೆಟ್ರೋಲ್ ಇಟ್ಟಿದ್ದು 72 ರೂಪಾಯಿ, 73 ರೂಪಾಯಿ, 74 ರೂಪಾಯಿ. ಇವತ್ತು 50ರಿಂದ 52 ರೂಪಾಯಿವರೆಗೆ ಕಚ್ಚಾ ತೈಲದ ಬೆಲೆ ಇದ್ದಾಗ ಇವತ್ತಿನ ಪೆಟ್ರೋಲ್ ರೇಟ್ ಎಷ್ಟು ಅಂತ ಅವರನ್ನೇ ಕೇಳಿ. $1 million ಸ್ವಾಮಿ, ಪರ್ ಬ್ಯಾರಲ್ ರೇಟ್ ಪರ್ ಬ್ಯಾರಲ್ ಡಾಲರ್ ಅಲ್ಲಿ 50ರಿಂದ 54 ಸರ್ಕಾರ ಇರುವಾಗಲೂ ಕೂಡ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಇವತ್ತು ಆ ಲೆಕ್ಕದಲ್ಲಿ ಇವತ್ತು ಪೆಟ್ರೋಲ್ ಬೆಲೆ ಇವತ್ತಿನ ರೇಟ್ 50 ರೂಪಾಯಿಗಿಂತ ಕನಿಷ್ಠ 18 ಬಾರಿ ಪೆಟ್ರೋಲ್ ಬೆಲೆಯನ್ನು ಏರ್ಬೇಕಿತ್ತು. ಕನಿಷ್ಠ 18 ಬಾರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಇವರು ಎಲ್ಲವನ್ನ ಸೆಸ್ ಆಗಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ $120 ಬ್ಯಾರಲ್ಗೆ ತಂದ ಸಂದರ್ಭದಲ್ಲಿ 72 ರೂಪಾಯಿಲಿ ನಾವು ಪೆಟ್ರೋಲ್ ಮೋದಿ ಸರ್ಕಾರದ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದ್ ವೇಳೆ ದೇಶದಲ್ಲಿ ಇರ್ತಿದ್ರೆ ಖಂಡಿತ ನೀವು ಎಷ್ಟೇ ಎಷ್ಟೇ ಇರಲಿ ಇವರು 100 ರೂಪಾಯಿ ಮಾಡ್ತಾರೆ. ಆ ರೀತಿಯ ವ್ಯವಸ್ಥೆಗಳು ಕಾಂಗ್ರೆಸ್ ಪಕ್ಷ ಅವರಿಗೆ ಹೇಳಬೇಕಾಗುತ್ತೆ. ಏನು ಅಂತ ಮೋದಿ ಸರ್ಕಾರ ಜಾಗತಿಕ ಮಾರ್ಕೆಟ್ ಅಲ್ಲಿ ಆದಂತ ವಿಚಾರ ಅದು. ಮೋದಿ ಜಾಗತಿಕ ಮಾರ್ಕೆಟ್ ದೇಶದಲ್ಲಿ ಪೆಟ್ರೋಲ್ ಮತ್ತು ಫ್ರೀಯಾಗಿ ಬಿಡುವುದನ್ನ ಹೇಳ್ತಾ ಇದ್ದಾರೆ. ಸರಿ, ಇಲ್ಲಿ ದಾಲ್ ಚಾವಲ್ ಬಗ್ಗೆ ನಾವು ಚರ್ಚೆನ ಮಾಡೋಣ. ಯಾಕಂದ್ರೆ ಇಲ್ಲಿ ತೊಗರಿ ಬೆಳೆಯ ಬಗ್ಗೆ ನಾನು 210 ರೂಪಾಯಿಗೆ ಏರಿರುವಂತದ್ದು, ಇದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಏನು ನಾವು ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾಕಂದ್ರೆ ಇಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರೆ ಯಾರು ಸರಿ ಅಂತ ತೀರ್ಮಾನ ಆಗುತ್ತೆ, ಯಾವುದು ಸರಿ ಅಂತ ತೀರ್ಮಾನ ಆಗೋದಿಲ್ಲ. ಇಲ್ಲಿ ನಾವೀಗ ಇದನ್ನ ಒಂದು ಬೆಲೆಯನ್ನ ಕಂಟ್ರೋಲ್ಗೆ ತರಬೇಕಿದ್ರೆ ಏನು ಮಾಡಬಹುದು? ಬೇಡ, ನೀವು ನಾವು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಿ. ಕರ್ನಾಟಕಕ್ಕೆ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ಆಗ್ತಾ ಇರಲಿ. ಕರ್ನಾಟಕಕ್ಕೆ ಬೇಕಾದಷ್ಟು ತೊಗರಿ ಬೆಳೆ ಖಂಡಿತವಾಗಿ ಕರ್ನಾಟಕದಲ್ಲಿ ಉಂಟು. ಕರ್ನಾಟಕಕ್ಕೆ ಡೆಲ್ಲಿಯಿಂದ ಬರಬೇಕಾಗಿಲ್ಲ, ಆಮದು ಮಾಡಬೇಕಿಲ್ಲ. ಇನ್ನೊಂದು ಕಡೆ ನನ್ನ ಪ್ರಕಾರ ಇವತ್ತು ಲಕ್ಷಾಂತರ ಕ್ವಿಂಟಲ್ ತೊಗರಿ ಬೆಳೆಯನ್ನು ಪ್ರತಿನಿತ್ಯ ನಾವು ಏನು ಕಿಲೋಗಟ್ಟಲೆ ಎಲ್ಲ ಉಪಯೋಗ ಮಾಡುವುದಿಲ್ಲ. ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಮಾಡಬಹುದು, ಅಥವಾ ನಾವು ಅಕ್ಕಿಯನ್ನ, ಗೋಧಿಯನ್ನ, ಜೋಳವನ್ನು ಉಪಯೋಗ ಮಾಡಿದ ರೀತಿಯಲ್ಲಿ ತೊಗರಿ ಬೆಳೆ ಮಾಡೋದಿಲ್ಲ. ಒಂದು ಟೊಮೆಟೊ ಸಾರು ಮಾಡೋದಿದ್ದರೆ ಒಂದು ಒಂದು 1/4 kg ತೊಗರಿ ಬೆಳೆಯನ್ನು ಹಾಕ್ಬೋದು. ದೊಡ್ಡ 5,000-10,000 ಜನ ಹಾಕೋದ್ರಲ್ಲಿ 10 kg 15 kg ಹಾಕ್ಬೋದು. ದಿನನಿತ್ಯ ಅದನ್ನು ಬಹಳಷ್ಟು ಉಪಯೋಗ ಮಾಡೋದಿಲ್ಲ. ಇವತ್ತು
ಕೆಲವಾರು ಲಕ್ಷಗಟ್ಟಲೆ ಕ್ವಿಂಟಾಲನ್ನು ಇವರು ಇನ್ನಷ್ಟು ವಶಪಡಿಸಿಕೊಂಡ್ರೆ ಅದನ್ನೇ ಮಾರ್ಕೆಟಿಗೆ ಬಿಡುಗಡೆ ಮಾಡಿದರೆ ಅಥವಾ ಅದನ್ನು ಹರಾಜು ಮುಖಾಂತರ ವ್ಯವಸ್ಥೆಗಳನ್ನು ಮಾಡಿದರೆ APMCಗಳ ಮುಖಾಂತರ ವ್ಯವಸ್ಥೆಗಳನ್ನು ಮಾಡಿದರೆ ಇವತ್ತು ನಮ್ಮಲ್ಲಿ ಮಾರ್ಕೆಟಿಂಗ್ ಬೋರ್ಡ್ ಉಂಟು. ಎಸ್, ಇದರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ತಮ್ಮ ಹೆಸರೇನು? ನಾವು ಬ್ರಹ್ಮವರದಿಂದ ಶ್ರೀನಿವಾಸ್ ಅಂತೇಳಿ. ಶ್ರೀನಿವಾಸ್ ಅವರೇ, ಹೇಳಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಇದಕ್ಕೆ ಯಾರು ಜವಾಬ್ದಾರರು ಅಂತ ನಿಮ್ಗೆ ಅನಿಸ್ತಾ ಇದೆ? ನಮ್ಗೆ ಕಾಂಗ್ರೆಸ್ ಸರ್ಕಾರ, ಇದು ಬಿಜೆಪಿ ಸರ್ಕಾರವೇ ಇದಕ್ಕೆ ಹೊಣೆ. ಸೆಂಟ್ರಲ್ ಇಂದ ಅಲ್ಲ, ಸೆಂಟ್ರಲ್ ಇಂದ ಕಡಿಮೆ ಮಾಡ್ಬೇಕು. ಈಗ ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ 72 ರೂಪಾಯಿ ಇದ್ದ ಉದ್ದಿನ ಬೆಳೆಗೆ ಇವತ್ತಿಗೆ ಅಂಗಡಿ ಹೋಗಿ ನಾವು ಒಂದು ಸಣ್ಣ ಒಂದು ಕೆಲಸ ಮಾಡುವವರು ಹೋಗಿ ಇದು ಮಾಡಿದ್ರೆ 170 ರೂಪಾಯಿ ಇದೆ. 72 ರೂಪಾಯಿ ಇತ್ತು ಕೆಜಿಗೆ. 72 ರೂಪಾಯಿ ಕಾಂಗ್ರೆಸ್ ಸೆಂಟ್ರಲ್ ನಲ್ಲಿರುವಾಗ ಕಡಿಮೆ ಇತ್ತು. ಅದನ್ನು ಎಲ್ಲ ಅವರು ಸರಿ ಮಾಡಿ, ಈ ಪೆಟ್ರೋಲಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು, ಇಲ್ಲಿ ಜಾಸ್ತಿ ಇದ್ರೆ ದಿವಸ ತಿನ್ನುವಂತ ದಿನಸಿ ಇದಕ್ಕೆ ಜಾಸ್ತಿ ಅಂತ ಹೇಳಿದ್ರೆ ಎಂತ, ತೊಗರಿ ಬೆಳೆಗೆ 80 ರೂಪಾಯಿ ಇದ್ದ ತೊಗರಿ ಬೆಳೆಗೆ 210 ರೂಪಾಯಿ. ಎಸ್, ಓಕೆ, ಧನ್ಯವಾದಗಳು ಶ್ರೀನಿವಾಸ್ ಅವರು, ಧನ್ಯವಾದಗಳು. ಎಲ್ಲರೂ ಕೂಡ ಅದೇ ಹೇಳ್ತಾರೆ, ನೀವೇ ಜವಾಬ್ದಾರರು ಅದಕ್ಕೆ. ಅಲ್ಲ, ಅವರು ಗೊತ್ತಿದ್ದು ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಕೆಲವೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಂಟಿ ಇದರಲ್ಲಿ ಬರ್ತದೆ. ನಾನು ಕಿಶನ್ ಹೆಗಡೆ ಅವರಲ್ಲಿ ಒಂದು ವಿಚಾರವನ್ನ ಕೇಳಬೇಕು. ಕಲಬುರಗಿಯ ಒಬ್ಬ ಸಾಮಾನ್ಯ ರೈತ ಹೇಳ್ತಾನೆ, ನಾನು 42 ರೂಪಾಯಿಗೆ ಮಾರಿದಂತ ತೊಗರಿ ಬೆಳೆ ಮಾರ್ಕೆಟ್ ನಲ್ಲಿ ಇವತ್ತು 210 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಆಗ್ಲೇ ಹೇಳಿದೆ, ಕಾಳಸಂತೆಗೋರರಿಗೆ ಹೋಗ್ತಾ ಇದೆ, ಬೆಳೆಗಾರನಿಗೆ ಲಾಭ ಆಗಿಲ್ಲ. 142 ರೂಪಾಯಿ ಎಲ್ಲಿ ಹೋಯ್ತು ಅಂತ ಅವ ಕೇಳ್ತಾ ಇದ್ದಾನೆ. ಈಗ ಒಂದು 20-30% ಗ್ಯಾಪ್ ಇರ್ತದೆ ಬೇಳೆ ಕಾಳುಗಳಲ್ಲಿ. ಮತ್ತೆ ಇವ್ರು ಹಾಗೆ ಹೇಳಿದಾಗೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ತೊಗರಿ ಬೆಳೆಯ ಬಳಕೆ ಇದು 300% ಏರಿಕೆ ನಮ್ಮ ಜಿಲ್ಲೆಯಲ್ಲಿ. ಆದ್ರೆ ನಮ್ಮ 2-3 ಜಿಲ್ಲೆಗಳನ್ನ ಹೊರತುಪಡಿಸಿದ್ರೆ ತೊಗರಿ ಬೆಳೆ ನಮ್ಮಲ್ಲೂ ಅತ್ಯಂತ ಹೆಚ್ಚಾಗಿ ನಾರ್ತ್ ಕರ್ನಾಟಕ ಪ್ರದೇಶ ಅಂತ ಏನ್ ಹೇಳ್ತೇವೆ, ಅಲ್ಲಿ ಅತ್ಯಂತ ಹೆಚ್ಚಾಗಿ ಬೇಳೆ ಕಾಳುಗಳಲ್ಲಿ ತೊಗರಿ ಬೆಳೆಗೆ ಅತ್ಯಂತ ಮಹತ್ವ ನೀಡ್ತಾರೆ. ಮಹಾರಾಷ್ಟ್ರ ಮತ್ತು ಏನು ಉತ್ತರ ರಾಜ್ಯಗಳಿಗೆ ಹೋದ್ರೆ ತೊಗರಿ ಬೇಳೆಯೇ ಪ್ರಧಾನ ಆಹಾರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಜೋಳ ಮತ್ತು ಗೋಧಿಗೆ ಸರಿಸಮಾನವಾಗಿ ಅಕ್ಕಿ ಕಡಿಮೆ ಆಗ್ತಾ ಹೋಗ್ತದೆ ಅಲ್ಲಿ ಹೋದಾಗ, ಸರಿಸಮಾನವಾಗಿ ಬೇಳೆಯ ಕ್ವಾಂಟಿಟಿ ಹೋಗ್ತದೆ. ಬೇಳೆ ಕಾಳುಗಳು ಆ ಮಟ್ಟದಲ್ಲಿ ಜನರು ಸೇವಿಸ್ತಾರೆ. ಆದ್ರಿಂದ ಅಲ್ಲಿ ಬಹಳಷ್ಟು ಅಗತ್ಯತೆಗಳಲ್ಲಿ. ಎಸ್, ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಸುಭದ್ರಾ, ಯುವ ಕಾಂಗ್ರೆಸ್ ಅಧ್ಯಕ್ಷರು. ಎಸ್, ಸುಭದ್ರಾ ಅವರೇ, ಹೇಳಿ, ಏನ್ ಅನಿಸ್ತಾ ಇದೆ? ಬೆಲೆ ಏರಿಕೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ, ಯಾರು ಇದಕ್ಕೆ ಹೊಣೆಗಾರರು ಅಂತ ಅನಿಸ್ತಾ ಇದೆ? ನಮಸ್ಕಾರ ಕಿಶನ್ ಹೆಗಡೆ ಅವರಿಗೆ ಮತ್ತು ಮಟ್ಟ ರತ್ನಾಕರ ಅವರಿಗೆ. ಈಗ ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಮೇಲೆ ಏನು ಸಂಬಂಧ ಇಲ್ಲ. ಬಿಜೆಪಿ ಅವರು ಹಿಂದೆ ಆರೋಪ ಮಾಡ್ತಾ ಇದ್ರು. ಅದೇ ಆರೋಪವನ್ನು ನಾವು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ಬೇಕಾಗ್ತದೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕಂತ ಮತ್ತು ಅವರು ಉತ್ತರವನ್ನು ಕೊಡ್ಬೇಕಾಗ್ತದೆ. ಪೇಟೆಯಲ್ಲಿ, ಹಳ್ಳಿಯಲ್ಲಿ, ಬೀದಿಯಲ್ಲಿ ಇಂದಿನ ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ, ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಗ್ಯಾಸ್ ಅಂಡೆಯನ್ನ ಇಟ್ಕೊಂಡು, ತೊಗರಿ ಬೇಳೆಯನ್ನ ಇಟ್ಕೊಂಡು, ನೀರುಳ್ಳಿಯನ್ನ ಇಟ್ಕೊಂಡು, ನೀರುಳ್ಳಿ ಮಾಲೆ, ಟೊಮೆಟೊ ಮಾಲೆ ಹಾಕೊಂಡು ಕಾರ್ಕಳ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಭಟನೆ ಮಾಡಿದ್ದನ್ನ ಸ್ವತಃ ನಾವು ನೋಡಿದ್ದೇವೆ. ಇವತ್ತು ಆ ಬ್ಯಾನರ್ಗಳು, ಆ ಪ್ರತಿಭಟನೆಗಳು ಎಲ್ಲಿ ಹೋಗಿದೆ ಅನ್ನುವಂಥದ್ದೇ ಒಂದು ಭಾರಿ ದೊಡ್ಡ ವಿಸ್ಮಯ. ಅದರಿಂದ ಈ ಬೆಲೆ ಏರಿಕೆಗೆ ಅವತ್ತು ಹೇಗೆ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಆಗಿತ್ತು, ಯಾಕೆ ಇವತ್ತು ಬಿಜೆಪಿ ಪಕ್ಷ ಆ ಜವಾಬ್ದಾರಿಯನ್ನು ಹೊರಕೊಳ್ಳೋದಿಲ್ಲ? ಇವತ್ತು ಯಾಕೆ ರಾಜ್ಯ ಸರ್ಕಾರದ ಮೇಲೆ ಹೊರೆಯನ್ನ, ಆ ಆರೋಪವನ್ನ ಹಾಕ್ತಾ ಇದ್ದಾರೆ? ಅಲ್ಲ, ನೀವ್ ಯಾಕೆ ಮಾತಾಡ್ತಾ ಇಲ್ಲ? ನಿಮ್ಗೆ ಏನು ಸಿಲಿಂಡರ್ ಅಂಡೆಗಳು ಸಿಗ್ಲಿಲ್ವಾ ಪ್ರತಿಭಟನೆ ಮಾಡೋದು? ನಮ್ಗೆ ಪ್ರತಿಭಟನೆ, ಬಿಜೆಪಿ ಅವರಿಗೆ ಪ್ರತಿಭಟನೆ ಮಾಡೋದೇ ಕೆಲಸ, ಅಷ್ಟು ಪುಸ್ತಕ ಉಂಟು ಅವರಿಗೆ. ನಮ್ಗೆ ಪ್ರತಿಭಟನೆ ಮಾಡೋದೇ ಕೆಲಸ ಅಲ್ಲ, ನಮ್ಗೆ ಬೇರೆ ಕೂಡ ವೈಯಕ್ತಿಕ ಕೆಲಸಗಳು ಉಂಟು. ಎಸ್, ಧನ್ಯವಾದಗಳು ಸುಭದ್ರಾ ಅವರೇ. ಮುಗಿಲಿಲ್ಲ ಸರ್, ಒಂದ್ ನಿಮಿಷ. ಇಂಥ ಸಂದರ್ಭದಲ್ಲಿ ನಮ್ಮ ತಪ್ಪಿದ್ದಾಗ, ಇಂಥ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೋಸ್ಕರವೇ ನಾನು ಎನಿಸುದು ವಕೀಲರನ್ನ ಕಳಿಸುವುದೇ. ಯಾಕಂದ್ರೆ ನಮ್ಮ ವಾದವನ್ನ ತಾವು ಮಂಡಿಸಿ, ಏನಾದ್ರೂ ಮಾಡಿ ಅಡಿಮೇಲೆ ಮಾಡಿ, ಬಾಯಿ ಅಡಿಮೇಲೆ ಮಾಡಿ ನಮ್ಮ ವಾದವನ್ನು ಮಂಡಿಸಿ ಅಂತ ಈ ವಕೀಲರನ್ನು ಕಳಿಸಿದ್ದಾರೆ, ನಮ್ಮ ಮಟ್ಟಕ್ಕ ರತ್ನಾಕರವನ್ನ ಕಳಿಸಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ವಕೀಲ ತಾವು ಬೇಜಾರು ಮಾಡಬಾರ್ದು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂತಹ ಸಂದರ್ಭದಲ್ಲಿ ನಮ್ಮ ಏನು ತಪ್ಪಿದೆ ಆ ತಪ್ಪನ್ನು ಸರಿ ಅಂತ ಪ್ರತಿಪಾದನೆ ಮಾಡ್ಲಿಕ್ಕೆ ನೀವು ಹೋಗಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡಿ ಅಂತ ನಿಮ್ಮನ್ನು ಕಳಿಸಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ದಯವಿಟ್ಟು ತಾವು ಬೇಜಾರು ಮಾಡ್ಬಿಡಿ. ಧನ್ಯವಾದಗಳು. ಸ್ಪಷ್ಟವಾದ ಉತ್ತರವನ್ನು ನಾನು ಬಯಸ್ತೇನೆ ಅಷ್ಟೇ. ಧನ್ಯವಾದಗಳು. ಎಸ್, ಅದೇ ಅವ್ರಿಗೆ ಹೇಳ್ತಾ ಇರೋದು, ಈಗ ಕರ್ನಾಟಕದಲ್ಲಿ ಮಾತ್ರ ಬೆಲೆ ಏರಿಕೆ ಆಗ್ತಾ ಇದ್ರೆ ಅದನ್ನ ಹೇಳ್ಬೋದಿತ್ತು, ಕಿಶನ್ ಹೆಗಡೆ ಅವರು ಅದಕ್ಕೆ ಉತ್ತರದಾಯಿತು ಹೊಂದಿರ್ತಾ ಇದ್ರು. ಇದು ಇಡೀ ದೇಶದಲ್ಲಿ ಇವತ್ತು ಅದರ
ಛಾಯೆ ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಈ ರೀತಿ ಬೆಲೆ ಏರಿಕೆ ಆದದನ್ನು ಕಂಡಿದ್ದೀವಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಬಿಹಾರದಲ್ಲಿ ಚುನಾವಣೆಯಲ್ಲಿ ಮುಖ್ಯ ಇವತ್ತು ಒಂದು ಮುದ್ದ ಏನು ಹೇಳ್ತೇವೆ ವಿಚಾರ, ಚುನಾವಣೆಯ ವಿಚಾರ ಇರುವಂಥದ್ದು ಬೆಲೆ ಏರಿಕೆ. ಖಂಡಿತ ಬೆಲೆ ಏರಿಕೆ ಇದೇನು ಇವತ್ತು ಹೊಸದಾಗಿ ಈ ದೇಶದಲ್ಲಿ ಕೇಳಿ ಬರುವಂಥ ವಿಚಾರ ಅಲ್ಲ. ಎರಡೆರಡು ಬಾರಿ UPA ಸರ್ಕಾರ ಇರುವಾಗಲೂ ಇಂಥದನ್ನು ಎಷ್ಟೋ ಬಾರಿ ಕೇಳಿದ್ದೇವೆ. ಹಿಂದೆ ₹1 ಕೊಟ್ಟ ಸಕ್ಕರೆಯನ್ನು 14 ರೂಪಾಯಿಗೆ UPA ಸರ್ಕಾರ ಇರುವಾಗ ಮಾಡಿದ್ದು. ಈಗ ನೀವು ಆ ಹೊಣೆಯಿಂದ ಯಾಕೆ ನುಣುಚಿಕೊಳ್ತಾ ನಾವು ಇದ್ದೀರಿ ಅನ್ನೋದನ್ನ ಹೊಣೆಯಿಂದ ನುಣುಚಿಕೊಳ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ಇವತ್ತು ಬೆಲೆ ಏರಿಕೆ ಇದ್ದರೆ ಅದನ್ನು ತಡೆಯುವಂಥ ಕ್ರಮವನ್ನು ಸಕಾಲದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಖಂಡಿತವಾಗಿ ದೀಪಾವಳಿ ಬರುವಾಗ ಇನ್ನಷ್ಟು ಬೆಲೆ ಕಡಿಮೆ ಆಗುವಂತ ಸಾಧ್ಯತೆಗಳಿವೆ. ಖಂಡಿತ ಆಗುದಿಲ್ಲ. ಆ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಆಗ್ತಿಲ್ಲ ಅಂತ ಹೇಳ್ತೇವೆ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ದಿವಾಕರ್ ಅವರೇ ಹೇಳಿ, ಬೆಲೆ ಏರಿಕೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ನಿಮ್ಗೆ ಏನ್ ಅನಿಸ್ತಾ ಇದೆ? ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರ ಯಾರಿದ್ರೆ ಹೊಣೆಯನ್ನು ಹೊತ್ಕೊಳ್ಬೇಕು ಅಂತ ಅನಿಸ್ತಾ? ಸಂಪೂರ್ಣ ಹೊಣೆಯನ್ನು ಕೇಂದ್ರ ಸರ್ಕಾರ ವಹಿಸಿಕೊಳ್ಬೇಕು. ಕಳೆದ ಚುನಾವಣೆಯಲ್ಲಿ ಇವರ ಪೇಪರ್ ನಲ್ಲಿ ಹೇಳಿತ್ತು, UPP ಗವರ್ಮೆಂಟ್ ಇರುವಾಗ ಇಷ್ಟು, ಅಟಲ್ ಬಿಹಾರಿ ವಾಜಪೇಯಿ ಇರುವಾಗ ಇಷ್ಟಂತ ಇವ್ರದ್ದು ಯಾಡ್ ಎಲ್ಲ ಇತ್ತು. ಈಗ ಯಾವ ಪೇಪರ್ ಇವರ ಯಾಡ್ ಬರ್ತಾ ಇಲ್ಲ. UPP ಇರುವಾಗ ಇಷ್ಟಿತ್ತು, ಈಗ ನರೇಂದ್ರ ಮೋದಿ ಅವರು ಬಂದಾಗ ಇಷ್ಟಾಗಿದೆ ಅಂತೇಳಿ ಯಾವ ಪೇಪರ್ ಅವರು ಬರೀತಿಲ್ಲ ಸರ್. ಇದಕ್ಕೆ ಸಂಪೂರ್ಣ ಹೊಣೆ ಕೇಂದ್ರ ಸರ್ಕಾರ. ನಮ್ಮ ವಿರೋಧ ಪಕ್ಷದವರು ಏನು ಮಾತಾಡ್ತಾ ಇಲ್ಲ. ಬಗ್ಗೆ ಧನ್ಯವಾದಗಳು ಸರ್, ಧನ್ಯವಾದಗಳು ದಿವಾಕರ್ ಅವರೇ. ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರವೇ ಇದರ ಹೊಣೆಯನ್ನು ಹೊತ್ತುಕೊಳ್ಳಬೇಕು. ಜನರಿಗೂ ಕೂಡ ಸ್ವಲ್ಪ ಕೆಲವೊಂದು ಬಾರಿ ನಾವೇ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಲ್ಲ, ಮೋದಿ ಅಲೆಯ ಅಮಲಲ್ಲಿ ಇದ್ದೀರಾ ನೀವು ಇನ್ನೂ ಕೂಡ? ಖಂಡಿತವಾಗಿ ಮೋದಿಯವರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರಿಂದ ಭಾರತ ಇವತ್ತು ಭಾರತವಾಗಿ ಉಳಿದಿದೆ. ಇಲ್ಲಿದ್ರೆ ಏನೋ ಅದರ ಆಗಿ ಭಾರತ ಅವರಿಗೆ ಭ್ರಷ್ಟಾಚಾರದಲ್ಲೇ ಮುಳುಗಿರೋದ್ರಿಂದಾಗಿ ಈ ವಿಚಾರಗಳಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆಲ್ಲ ಅವಕಾಶ ಇಲ್ಲ ಅಂತೇಳಿ ಸುಬೋಧ್ ಅವರು ಹೇಳಿದ್ದಾರೆ. ಯಾವುದೋ ಒಂದು ಮುಳುಗಿದ್ರಿಂದ. ಕಿಶನ್ ಹೆಗಡೆ ಅವರ ಇಲ್ಲಿ ನಾನು ಕೇಳಬೇಕು, ನಿನ್ನೆ ಒಂದು ಏನು ರಾಮೇಶ್ವರಪ್ಪ ಅವರ ಉಪನಿರ್ದೇಶಕರ ನೇತೃತ್ವದಲ್ಲಿ 10 ಕಡೆ ದಾಳಿ ನಡೆಯಿತು. ಸುಮಾರು 15 ಕೋಟಿಗೂ ಅಧಿಕ ಮೌಲ್ಯದ ಬೇಳೆಕಾಳುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಂದ್ರೆ ರಾಜ್ಯದಲ್ಲಿ ಕೂಡ ಅಕ್ರಮ ದಾಸ್ತಾನು ಅನ್ನುವಂಥದ್ದು ಇದೆ. ಖಂಡಿತ ಇದೆ. ಈ ವ್ಯವಸ್ಥೆಯನ್ನ ಯಾಕೆ ನೀವು ಪೋಷಿಸಿಕೊಂಡು ಬರ್ತಾ ಇದ್ರಿ ಇಷ್ಟು ಸಮಯದಿಂದ? ನಾನು ಹೇಳ್ತೇನೆ, ಇಲ್ಲಿ ಇವರದ್ದು ವ್ಯವಸ್ಥೆ, ತೊಗರಿ ಬೇಳೆಗೆ 85 ರೂಪಾಯಿ ಇದ್ದದ್ದು ಇವತ್ತು 210 ಆಗಿದೆ. ನೀವು ಹೇಳಿದ್ರಿ, ಉದ್ದಿನ ಬೇಳೆಗೆ 90 ರೂಪಾಯಿ ಇದ್ದು 190 ರೂಪಾಯಿ ಆಗಿದೆ. ಹೆಸರು ಬೇಳೆಗೆ 80 ರೂಪಾಯಿ ಇದ್ದು 150 ರೂಪಾಯಿ ಆಗಿದೆ. ಕಡಲೆ ಬೇಳೆಗೆ 45 ರೂಪಾಯಿ ಇದ್ದು 80 ರೂಪಾಯಿ ಆಗಿದೆ. ಇದೆಲ್ಲ ಒಂದು ವರ್ಷದ ಒಳಗಿದ್ದು. ಈರುಳ್ಳಿಗೆ 10 ರೂಪಾಯಿ ಇದ್ದಂತೆ ಈರುಳ್ಳಿ ಇವತ್ತು 80 ರೂಪಾಯಿಗೆ ಆಗಿದೆ. ಇವತ್ತು ಸ್ವಲ್ಪ ಈಗ ಕಡಿಮೆ ತೇಜಿಯನ್ನು ನಡೀತಾ ಇದೆ. ಇದು ಇವತ್ತಿನ ವ್ಯವಸ್ಥೆ. ಇದಕ್ಕೆ ಉತ್ತರ ಬಹುಶಃ ನಾನು ಹೇಳುವುದಕ್ಕಿಂತ ಕಾಳಸಂತೆಕೋರರು ಅಂತ ಹೇಳಿದ್ರೆ ಫ್ರಂಟಲ್ ಆರ್ಗನೈಸೇಷನ್ ಅಂತ ಹೇಳಬಹುದೇ ಹೊರತು ಭಾರತೀಯ ಜನತಾ ಪಕ್ಷದ ಫ್ರಂಟಲ್ ಆರ್ಗನೈಸೇಷನ್ ಯಾವುದು ಅಂತ ಹೇಳಿದ್ರೆ ಅದು ಕಾಳಸಂತೆಕೋರರು. ಬಿಜೆಪಿಯ ತಲೆಗೆ ಕಟ್ಟೋದನ್ನು ನೋಡಿದಾಗ ಕಳೆದ 50-60 ವರ್ಷಗಳಲ್ಲಿ ನೀವು ಆಡಳಿತ ಮಾಡಿದ್ರೆ ಆಗ ಆ ಸಂದರ್ಭದಲ್ಲಿ ಕಾಳಸಂತೆಕೋರತನ ಸಂದರ್ಭದಲ್ಲಿ ಸಹಿತ ಕಾಳಸಂತೆಕೋರರ ರಕ್ಷಣೆಗೆ ನಿಂತ ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ ಹೊರತು ಬೇರೆ ಯಾವುದೇ ಪಕ್ಷ ಆ ದಿನದಿಂದ ಈ ದಿನದವರೆಗೂ ಕಾಳಸಂತೆಕೋರರಿಗೆ ಪ್ರಿಯವಾದ ಪಕ್ಷ ಯಾವ್ದಾದ್ರು ಇದ್ರೆ, ಅವರಿಗೆ ಹಣ ಬರ್ತಕ್ಕಂತ ಮೂಲಗಳಿದ್ರೆ, ಅವರಿಗೆ ಬರ್ತಕ್ಕಂತ ಹಣದ ಮೂಲ ಇದ್ರೆ, ನೈತಿಕ ಮೂಲದಿಂದ ಬಂದಿಲ್ಲ. ನೀವು ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದೀರಿ. ನಿಖರವಾದ ಒಂದು ಗುರಿ ಇಟ್ಟೆ ಗುಂಡು ಹೊಡಿತಾ ಇದ್ದಾನೆ. ನಾವು ಗಾಳಿ ಸುದ್ದಿಗಳನ್ನು ಬಿಜೆಪಿಯವರು ನಿಂತಿದ್ದಾರೆ. ಯಾವತ್ತು ಬರುವುದು ಬೇಡ. ದೇವರಲ್ಲಿ ಪ್ರಾರ್ಥಿಸುವುದು ಇಷ್ಟೇ, ಬಿಜೆಪಿ ಯೋಗ್ಯತೆ ಯಾವತ್ತು ಬರುವುದೇ ಅಗತ್ಯ ಇಲ್ಲ. ಇವರ ಹಣೆ ಬರಗಳೆಲ್ಲ ಗೊತ್ತು. ಎಲ್ಲ ಸಿಡಿಗಳು ನಮ್ಮ ಹತ್ರ ಇದೆ. ಈ ದೇಶ ಜನತೆ ನೋಡಿದ್ದಾರೆ. ಎಲ್ಲರ ಏನಿಲ್ಲ ಸ್ವಾಮಿ, ನಾವು ಬಟ ಬಹಿರಂಗವಾಗಿದ್ದೇವೆ. ಅದು ಕಾಂಗ್ರೆಸ್ ಪಕ್ಷ ಹೊರತು ಬಿಜೆಪಿ ಅಲ್ಲ. ಅಧ್ಯಕ್ಷ ಸರ್ಕಾರ ಯಾವತ್ತೂ ಅಲ್ಲ. ಹಣೆ ಬರಗಳು ಈ ದೇಶದ ಜನತೆ, ಈ ರಾಜ್ಯದ ಜನತೆ ನೋಡಿದ್ದಾರೆ. ಇವರಿಗೆ ಯಾವ ಸ್ಥಳಾಂತರ ಮಾಡ್ಲಿಕ್ಕೆ ನಮ್ಗೇನ ಕೊನೆಯದಾಗಿ ಕೇಳ್ತಾ ಇರುವಂತದ್ದು,
ಈ ತೊಗರಿ ಬೆಳೆ ಇರ್ಬೋದು, ಉದ್ದಿನ ಬೆಳೆ ಇರ್ಬೋದು, ಇದೆಲ್ಲದರ ಒಂದು ಬೆಲೆ ಏರಿಕೆ ಏನಿದೆ ಇದನ್ನು ಸಮತೋಲನಕ್ಕೆ ತರುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಪ್ರಯತ್ನ ನಿಮಗೆ ಸಾಕು ಅಂತ ಅನಿಸ್ತಾ ಇದೆ? ಖಂಡಿತ ಸಾಕು ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತ ಸಾಕು ಅಂತ ಹೇಳುವುದಲ್ಲ. ಇದನ್ನು ನಿಯಂತ್ರಣ ಮಾಡೋದು ನಿರಂತರವಾಗಿ ನಡಿಬೇಕಾಗ್ತದೆ. ಸಾಕು ಅಂದ್ರೆ ಇಲ್ಲಿಗೆ ನಿಲ್ಲಿಸಿ ಅಂತ ಅರ್ಥ ಅಲ್ಲ, ಇದು ನಿರಂತರವಾಗಿ ನಡಿಬೇಕಾಗ್ತದೆ. ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು, ಇನ್ನು ತೊಗರಿ ಬೆಳೆ ಬೆಳಿಬೇಕಿದ್ರೆ ಅದಕ್ಕೆ ಲೈಸೆನ್ಸ್ ಬೇಕು, ಅದನ್ನ ಮಾರಬೇಕಿದ್ರೆ ಅದಕ್ಕೂ ಒಂದು ಲೈಸೆನ್ಸ್ ಅನ್ನ ಮಾಡಿಸ್ಕೊಳ್ಬೇಕು ರೈತರು. ವೇ ಔಟ್ ಬೇಕಲ್ಲ ನೋಡಿ, ಒಟ್ಟಿನಲ್ಲಿ ಗೊತ್ತಿರಬಹುದು ರೈತರನ್ನ ಹಿಡಿತಕ್ಕೆ ತಗೊಳ್ಳುವಂತ ಕೆಲಸಗಳನ್ನ ಇವತ್ತು ಕಾನೂನಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಒಬ್ಬ ಬೆಳೆ ಬೆಳೆಸುವ ನಾಳೆ ಭತ್ತಕ್ಕೂ ಲೈಸೆನ್ಸ್ ಬೇಕಂತ ಹೇಳ್ತಾರೆ, ನಾಳೆ ಕಬ್ಬಿಗೂ ಬೇಕಂತ ಹೇಳ್ತಾರೆ, ಶ್ರೀಗಂಧಕ್ಕೂ ತಂಬಾಕಿಗೂ ತೊಗರಿ ಬೆಳೆಗೂ ನಾನು ಅದೇ ಕೇಳ್ತಾ ಇರೋದು. ಅವ್ರು ಹೇಳ್ತಾ ಇದ್ದಾರೆ ರೈತರು ತಮ್ಮ ಬಳಿಯಲ್ಲೇ ತಾವು ಬೆಳೆದಂತಹ ಬೆಳೆಗಳನ್ನ ಅಥವಾ ಸ್ಟಾಕ್ ಮಾಡಿ ಇಟ್ಟುಕೊಂಡಿದ್ದಾರೆ, ಮಾರುಕಟ್ಟೆಗೆ ಬಿಡ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಕೃತಕ ಅಭಾವ ಉಂಟಾಗಿದೆ. ಅದು ಒಂದು ಕಾರಣ ಇರಬಹುದು. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ನನಗೆ ಅದರ ಬಗ್ಗೆ ನಾಲೆಜ್ ಸಾಲದು. ಎಸ್ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಈಗ ಯಾವ ರೀತಿಯಲ್ಲಿ ಬಗೆಹರಿಸಬಹುದು? ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಕೆಸರೆರಚಾಟಕ್ಕಿಂತ ಮೊದಲು ನೈತಿಕ ಜವಾಬ್ದಾರಿಗಳು, ಸಾಮಾಜಿಕ ಜವಾಬ್ದಾರಿಗಳು ಎಲ್ರಿಗೂ ಇರ್ತದೆ. ಯಾರ ಮೇಲೆ ಅನ್ನತಕ್ಕಂಥದ್ದನ್ನು ಜನಸಾಮಾನ್ಯರು ಕೇಂದ್ರ ಸರ್ಕಾರದಿಂದ ನೀವು ಏನ್ ನಿರೀಕ್ಷೆ ಇಟ್ಕೊಂಡು? ನಾನು ನಿರೀಕ್ಷೆ ಒಂದೇ, ಬೆಲೆ ಏರಿಕೆ ರಹಿತ ಅಂತೇಳಿ ಇವ್ರು ಏನು ಆಶ್ವಾಸನೆ ಕೊಟ್ಟುಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಇವ್ರು ಒಂದೇ ಆಶ್ವಾಸನೆ, ಭ್ರಷ್ಟಾಚಾರ ರಹಿತ, ಬೆಲೆ ಏರಿಕೆ ರಹಿತ ಖಂಡಿತವಾಗಿ ಹೇಳಿದ್ದಾರೆ. ಇದು ಎರಡರಲ್ಲೂ ಅಕ್ಷರಶಃ ಇವರು ಫೇಲ್ಯೂರ್ ಆಗಿದ್ದಾರೆ. ಯಾವುದೇ ಹಂತದಲ್ಲೂ ಇವರು ಯಶಸ್ವಿ ಆಗಿಲ್ಲ. ಹೇಳಲಿಕ್ಕೆ ಬಯಸ್ತೇನೆ ಹೊರತು ಇವರಿಂದ ಕಲಿಬೇಕಾದ್ದು ನಾವೇನೂ ಇಲ್ಲ. ನಿಮ್ಮಲ್ಲಿ ಮಠ ರತ್ನಾಕರ ಹೆಗಡೆ ಅವರಲ್ಲಿ ಕೇಳಬೇಕು, ರಿಲಯನ್ಸ್ ಅವರ ಬಿಗ್ ಬಜಾರ್ ಇರ್ಬೋದು ಅಥವಾ ಟೋಟಲ್ ಇರ್ಬೋದು ಅಥವಾ ಮೆಟ್ರೋ ಇರ್ಬೋದು, ಇಂಥ ಒಂದಷ್ಟು ಮಾಲ್ಗಳನ್ನ ಈ ಒಂದು ಸುತ್ತೋಲೆಯಿಂದ ಹೊರಗಿಡುವಂತಹ ಷಡ್ಯಂತ್ರವನ್ನ ಕೇಂದ್ರ ಸರ್ಕಾರ ಯಾಕೆ ಮಾಡಿ? ನೀವೇ ಮೊದಲು ಹೇಳಿದಿರಿ ಇವತ್ತು ಮಾಲ್ಗಳನ್ನ ದಾಳಿ ಮಾಡಬೇಕು ಅಥವಾ ಇನ್ನೊಂದು ಎಲ್ಲ ಅಕ್ಟೋಬರ್ 19ರವರೆಗೆ ಯಾಕೆ ಕಾಯಬೇಕಿತ್ತು? ರಿಲಯನ್ಸ್ ಬರ್ತದೆ, ಎಲ್ಲಾ ಮಾಲ್ಗಳು ಬರ್ತವೆ, ಬಂಡವಾಳಶಾಹಿಗಳನ್ನ ಕೇಂದ್ರ ಸರ್ಕಾರ ಎಂಟರ್ಟೈನ್ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಮಾಲ್ಗಳನ್ನ ಹೊರತುಪಡಿಸಿ ದಾಳಿ ಮಾಡಿ ಅಂತ ಎಲ್ಲಿಯಾದ್ರೂ ಹೇಳಿದಿದ್ರೆ ಹೇಳಿ, ನಾನು ಅದಕ್ಕೆ 5ನೇ ಸೆಪ್ಟೆಂಬರ್ 5ರ ಸುತ್ತೋಲೆಯಲ್ಲಿ ಮಾಲ್ಗಳಲ್ಲ, ಬಿಡಿ ಮತ್ತು ಸಗಟು ದಾಸ್ತಾನದಾರರಿಗೆ 2 ಕ್ವಿಂಟಲ್ ನಮ್ಮ ಗಮನಕ್ಕೆ ಬಂದಿದೆ. ಅದು ಮಾಲ್ಗಳಲ್ಲಿ ಕೂಡ ಶೇಖರಣೆ ಮಾಡಿದ್ದಾರೆ ಎಂಬುದು ಕೂಡ ಬಂದಾಗ ಅಕ್ಟೋಬರ್ 19ರ ಸುತ್ತೋಲೆಯನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ಇವತ್ತು ದಾಳಿ ನಾನು ನಿಮ್ಗೊಂದು ಹೇಳ್ತೇನೆ. ಇವತ್ತು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ 1-2 ದಿನ ದಾಳಿ ನಡೆದಿದೆ. ಕಳೆದ 10 ದಿನಗಳು ಎಲ್ಲಿ ದಾಳಿ ನಡೆದಿದೆ ಹೇಳಿ? ಯಾವ ಪತ್ರಿಕೆಯಲ್ಲಿ ಬಂದಿದೆ? ಯಾಕೆ ಇವರು ದಾಳಿಯನ್ನು ನಿಲ್ಲಿಸಿದ್ದಾರೆ? ಕಿಶನ್ ಹೆಗಡೆ ಅವರು ಬಹಳ ಏನು ಕಾಳಸಂತೆಕೋರರು, ಬಂಡವಾಳಶಾಹಿಗಳು ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಹೇಳಿದ ಪ್ರಕಾರ 60 ವರ್ಷಗಳ ಈ ಕಾಳಸಂತೆಕೋರರು ಹಿಡ್ಕೊಂಡು, ಬಂಡವಾಳಶಾಹಿಗಳನ್ನು ಹಿಡ್ಕೊಂಡು ಅಧಿಕಾರವನ್ನು ಮಾಡಿದವರು, ದೇಶವನ್ನು ಲೂಟಿ ಮಾಡಿದವರು ಕಾಂಗ್ರೆಸ್ ಎಂಬುದನ್ನು ಜನ ಮರೆತಿಲ್ಲ. ನಮಗೆ ಬಿಜೆಪಿಗೂ ಕಾಂಗ್ರೆಸ್ ಇಂದ ಸರ್ಟಿಫಿಕೇಟ್ ಬೇಡ. ಕರ್ನಾಟಕದಲ್ಲಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು. ತೊಗರಿ ಬೆಳೆಯನ್ನ ಖಂಡಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ನಾಳೆ ಅದನ್ನ ರೇಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ರಾಜ್ಯ ಸರ್ಕಾರ ಅಲ್ಲ ಇಲ್ಲಿ ನಾನು ಕೇಳ್ತಾ ಇರುವಂತ. ಹಾಗಾದ್ರೆ ತಮಿಳುನಾಡಿನಲ್ಲಿ ಜಯಲಲಿತಾ ಸೋತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಕೇರಳದಲ್ಲಿ ಉಮಾನ್ ಚಾಂಡಿ ಅವರು ಸೋತಿದ್ದಾರೆ, ಎಲ್ಲಾ ಕಡೆಗಳಲ್ಲಿ ಎಲ್ಲಾ ಸೋತಿದ್ದಾರೆ, ನರೇಂದ್ರ ಮೋದಿ ಅವರು ಗೆದ್ದಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ಮಹಾರಾಷ್ಟ್ರದಲ್ಲಿ ಸೋಲಿಲ್ಲ, ದ್ವಿದಳ ಧಾನ್ಯಗಳ ಕಾಳು ದವಸ ಧಾನ್ಯಗಳ ಕಂಟ್ರೋಲ್ ನೇರವಾಗಿ ಕೇಂದ್ರ ಸರ್ಕಾರದ ಮಾತ್ರ ಅಲ್ಲ, ರಾಜ್ಯ ಸರ್ಕಾರದ ಪಾಲು ಕೂಡ ಉಂಟು. ನಾನು ಮೊದಲೇ ಹೇಳಿದ್ದೇನೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮುಖಾಂತರ ಜೋಳ, ಗೋಧಿ ಅಥವಾ ಅಕ್ಕಿಯನ್ನು ನಾವು ಕಂಟ್ರೋಲ್ ಮಾಡ್ತಾ ಇರ್ತೇವೆ. ಶುಗರನ್ನು ಕಾಲಕ್ಕೆ ಕಂಟ್ರೋಲ್ ಮಾಡುವಂತಹ ಹೊಣೆ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಉಂಟು. ಆದರೆ ದವಸ ಧಾನ್ಯಗಳನ್ನ, ದ್ವಿದಳ ಧಾನ್ಯಗಳನ್ನ ಅದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ತುಂಬಾ ಉಂಟು. ಅದರಲ್ಲಿ ರಾಜ್ಯ ಶಾಲೆಗಳಲ್ಲಿ ಬಿಸಿ ಊಟಕ್ಕೆ ಕೂಡ ಇದರ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಕೆಲವೊಂದು ಕಡೆಯಲ್ಲಿ ಆದಷ್ಟು ಬೇಗ ಯಾವುದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಒಂದು ಉತ್ತಮವಾದಂತಹ ಹೆಜ್ಜೆಯನ್ನು ತೆಗೆದುಕೊಳ್ಬೇಕು. ಒಂದು ಅತ್ಯಂತ ಒಂದು ಶೀಘ್ರಗತಿಯಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಹುಡುಕಿಕೊಳ್ಳಬೇಕು ಅನ್ನುವಂತ ಹಾರೈಕೆಯೊಂದಿಗೆ ಇಬ್ಬರು ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಇಬ್ಬರು ಕೂಡ. ಎಸ್ ವೀಕ್ಷಕರೇ, ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಏನು ತೊಗರಿ ಬೆಳೆ ಇರ್ಬೋದು, ಉದ್ದಿನ ಬೆಳೆ ಇರ್ಬೋದು, ದ್ವಿದಳ ಧಾನ್ಯಗಳು ಎಲ್ಲೋ ಒಂದು ಕಡೆಯಲ್ಲಿ ಮಾರುಕಟ್ಟೆಯಲ್ಲಿ ಆ ಗಗನಕ್ಕೆ ಏರಿರುವಂಥದ್ದು, ಅವುಗಳ ಬೆಲೆ ಗಗನಕ್ಕೆ ಏರಿರುವಂಥದ್ದು. ಮಾರಾಟ ಮಾಡುವವರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಕೈಚೆಲ್ಲಿ ಕೂತಿದ್ದಾರೆ, ಗ್ರಾಹಕರು ಕೂಡ ಈ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಪರಿಸ್ಥಿತಿಯಿಂದ ಆ ಒಂದು ಜನಸಾಮಾನ್ಯರನ್ನ ಹೊರತರಬೇಕಾದ ಕೆಲಸ ಇವತ್ತಿನ ಸರ್ಕಾರಗಳಿಂದ ಆಗಬೇಕು. ಅವರು ಕೆಸರೆರಚಾಟದಲ್ಲಿ ತೊಡಗಿಕೊಂಡ್ರೆ ಮುಂದೊಂದು ದಿನ ಮತದಾನದ ಸಂದರ್ಭದಲ್ಲಿ ಜನ ಕೂಡ ಅವರನ್ನು ಪ್ರಶ್ನೆ ಮಾಡಬೇಕಾದೀತು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿಮ್ಮ ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.